ಕವಿಗೋಷ್ಠಿಯ ಅಧ್ಯಕ್ಷರು ಶ್ರೀಮಾನ್ ಮನ್ಸೂರ್ ಮುಲ್ಕಿ, ಮೆಟರಿನ್ ಪ್ರೌಢಶಾಲೆಯ ಮುಖ್ಯ ಗುರುಗಳು ಸಿಸ್ಟರ್ ಜೆಸ್ಸಿ, ನಮ್ಮ ಶಾಲೆಯ ಶಿಕ್ಷಕರ ಘಟಕದ ಉಪಾಧ್ಯಕ್ಷರು ಶ್ರೀಮತಿ ಸುಮಾ, ಇವರೆಲ್ಲರನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿ ಸಿಸ್ಟರ್ ಪ್ರಸಿದ್ಧರವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಾವು ವೇದಿಕೆಗೆ ಕರೆತರು. ಧನ್ಯವಾದಗಳು. ಉದ್ದಾರ ದಾನಿಗಳಾಗಿರುವ ಈ ವೈಯಕ್ತಿಕ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಆಮಂತ್ರಿತರನ್ನು ಸ್ವಾಗತಿಸಲು ತುಂಬಾ ಉತ್ಸಾಹದಿಂದ ಇದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿ ಭಗಿನಿ ಪ್ರಸಿದ್ಧ ಸೋದರವರು. ಇದೀಗ ಸ್ವಾಗತ ಭಾಷಣ. ಸುಗಂಧ ದುಂಬಿ ಸೀರಲು ಮಕರಂದ, ನವಿಲನ ನಾಟ್ಯ ನೋಡಲು ಚಂದ, ತಮ್ಮೆಲ್ಲರ ಮುಖವನ್ನು ಕಂಡು ನಮಗೆಲ್ಲರಿಗೂ ಆನಂದ. ಆಗಮಿಸಿದ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಲು ನನಗಿದು ಪರಮಾನಂದ. ಹೌದು, ಪೊಯೆಟಿಕ್ ಕನ್ನಡ ಸಾಧನೆ ಪಡಿಸುವ ಪೊಯೆಟಿಕ್ ಕವಿಗೋಷ್ಠಿ 45 ಹಾಗೂ ನಮ್ಮ ಶಾಲಾ ಮಕ್ಕಳಿಗೆ ಉಚಿತ ಶೂ ಸಾಕ್ಸ್ ಹಾಗೂ ಆಟಿಕೆಗಳನ್ನು ವಿತರಣೆ ಮಾಡುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಗೌರವದಿಂದ ಸ್ವಾಗತಿಸಲು ನಾನು ಸಂತೋಷ ಪಡುತ್ತೇನೆ. ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ತೊಡಗು. ಇಂದಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಮಂಗಳೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿ ಸಲಹೆಗಾರರು ಒಂದನೆಯ ಭಗಿನಿ ಶಾಲೆ ಡಿಸೋಜ, ಇವರು ಸದಾ ಉತ್ಸಾಹಶೀಲತೆಯಾಗಿದ್ದು ತಮ್ಮ ನಗುಕರಿಂದ ಎಲ್ಲವನ್ನೂ ಆಕರ್ಷಿಸುವರು. ಇವರ ದಯೆ, ಪ್ರೀತಿ, ಕ್ಷಮೆ, ಸರಳತೆ ಆದರ್ಶವಾಗಿದೆ. ಮಕ್ಕಳಲ್ಲಿ ಪ್ರೀತಿ, ದೇವರಲ್ಲಿ ಭಕ್ತಿ, ಶ್ರದ್ಧೆಯನ್ನು ಹೊಂದಿರುವರು. ಇವರು ಬಹಳ ಬುದ್ಧಿವಂತಿಕೆಯನ್ನು ಹೊಂದಿರುವರು. ಆಧ್ಯಾತ್ಮಿಕ ಪ್ರವಚನ ಕೊಡುವುದರಲ್ಲಿ ಇವರ ಎತ್ತಿದ ಕೈ. ಇವರ ಪ್ರವಚನ ಎಲ್ಲರಿಗೂ ದೈವಾನುಭವ ಪಡೆಯಲು ಸಹಕಾರಿ ಆಗಿದೆ. ಸಿಸ್ಟರ್, ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇವರನ್ನು ಲವಿನ ಟೀಚರ್ ಹೂ ನೀಡಿ ಸ್ವಾಗತಿಸುವರು. ನಮ್ಮ ಪರಿಚಯವಾಗಲು ಮಾತು ಬೇಕಿಲ್ಲ, ನಗು ಸಾಕು. ಒಳ್ಳೆಯವರಲ್ಲೂ ಹಣ ಬೇಕಿಲ್ಲ, ಗುಣ ಸಾಕು. ಸ್ನೇಹಿತರಾಗಲು ಸಂಬಂಧ ಬೇಕಿಲ್ಲ, ಮನಸ್ಸಿನ ಭಾವನೆ ಸಾಕು. ಹೌದು, ಇಂದು ಮನಸ್ಸಿನ ಭಾವನೆಯನ್ನು ಅರಿತು ಶ್ರೀಮಾನ್ ನವೀನ್ ಪೆರೇರಾ ನಮ್ಮ ಜೊತೆಗೆ ಇದ್ದು ಪೊಯೆಟಿಕ್ ಎಂಬ ಕವಿತೆಗಳ ಪಂಗಡವನ್ನು ರಚಿಸಿ ಹಲವಾರು ಕವಿಗೋಷ್ಠಿಗಳನ್ನು ನೆರವೇರಿಸಿ ಇಂದು 45ನೇ ಕವಿಗೋಷ್ಠಿಯನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸುತ್ತಾರೆ. ತಮಗೆ ಮಕ್ಕಳ ಮೇಲಿನ ಪ್ರೀತಿ ಹಾಗೂ ಕಾಳಜಿ. ನಮ್ಮ ಶಾಲಾ ಮಕ್ಕಳಿಗೆ ದಾನಿಗಳಿಂದ ಹಣ ಸಂಗ್ರಹಿಸಿ ಉಚಿತ ಶೂ, ಸಾಕ್ಸ್ ಹಾಗೂ ಆಟಿಕೆಗಳನ್ನು ವಿತರಣೆಗೊಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಸರ್, ತಮಗೆ ಉಪಸ್ಥಿತ ಇದ್ದ ಎಲ್ಲರ ಪರವಾಗಿ ಸಂತೋಷದಿಂದ ಸ್ವಾಗತಿಸುತ್ತೇನೆ. ಸರ್ವರ ಪರವಾಗಿ ತಮಗೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನು ಹೂ ನೀಡಿ ಸ್ವಾಗತಿಸುವರು ಶ್ರೀಮತಿ ತಿಲಕ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದರೆ ಹೇಮಾಚಾರ್ಯ. ಇವರು ದೈಜಿ ವರ್ಲ್ಡಿನ ಡೈರೆಕ್ಟರ್ ಆಗಿಯೂ ಹಾಗೂ ಸರ್ವಧರ್ಮ ಸಂಗಮದ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಆಗಿದ್ದಾರೆ. ಇವರಿಗೆ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತೇನೆ. ಇವರನ್ನು ಬಬಿತಾ ಟೀಚರ್ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ ಶ್ರೀ ಮನ್ಸೂರ್. ಇವರು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಎಂದು ಹೇಳಲು ಸಂತೋಷ ಪಡುತ್ತೇನೆ. ಇವರು ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದಾರೆ
ಹಾಗೂ ನಮ್ಮ ಸ್ಥಳೀಯ ಮುಲ್ಕಿ ವ್ಯಕ್ತಿಯಾಗಿದ್ದು ಇವರಿಗೂ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರನ್ನು ಸುಚಿತಾ ಟೀಚರ್ ಹೂ ಕೊಟ್ಟು ಗೌರವಿಸಬೇಕು. ಇಂದು ನಮ್ಮೊಂದಿಗೆ ಇದ್ದಾರೆ ನಮ್ಮ ಹೈಸ್ಕೂಲ್ ಮುಖ್ಯ ಶಿಕ್ಷಕಿ ಭಗಿನಿ ಜೆಸಿಂತಾ ಡಿಸೋಜಾ. ಇವರು ನಮಗೆ ಸರ್ವ ವಿಧದಲ್ಲಿ ಸಹಕಾರ ನೀಡುವರು. ತಮ್ಮ ಆಗಮನ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿದೆ. ತಮ್ಮನ್ನು ಸರ್ವರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹೂ ನೀಡಿ ಸ್ವಾಗತಿಸುವರು ದಿವ್ಯಾ ಟೀಚರ್. ನಮ್ಮ ಶಿಕ್ಷಕ ರಕ್ಷಕ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷ ಶ್ರೀಮತಿ ಸುಮಾ ಈ ನಮ್ಮ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಬಂದಿದ್ದಾರೆ. ಅವರನ್ನು ನಾನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ದಾಕ್ಷಾಯಿಣಿ ಟೀಚರ್ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರವಿ ಕಾಣದನ್ನು ಕವಿ ಕಾಣುವನು ಎಂಬ ಮಾತಿನಲ್ಲಿ ಹಲವು ಕವಿಗಳು ನಮ್ಮ ಸಭಾಂಗಣದಲ್ಲಿ ಶೋಭಿಸುತ್ತಿದ್ದಾರೆ. ಹಲವು ಕವನಗಳನ್ನು ರಚಿಸಿ ವಾಚಿಸಿ ಸರ್ವರ ಮನಗಳನ್ನು ಗೆದ್ದು ಇರುವರು. ಇಂದಿನ ಪೊಯೆಟಿಕ್ ಕವಿಗೋಷ್ಠಿ 45ನ್ನು ಸಾಧನಪಡಿಸುವ ಪೊಯೆಟಿಕ್ ಪಂಗಡದ ಸದಸ್ಯರು ಶ್ರೀ ಜೋಸಿ ಪಿಂಟೋ ಕಿನ್ನಿಗೋಳಿ, ಶ್ರೀ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು, ಶ್ರೀಮತಿ ಮದಿಯಾ ಪಿಂಟೋ ಕುಲ್ಶೇಖರ್ ಇವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ತಮಗೆಲ್ಲರನ್ನು ಹೂಕೊಟ್ಟು ಸ್ವಾಗತಿಸುವರು ನಮ್ಮ ಶಾಲಾ ಶಿಕ್ಷಕಿ ಕೋನಿ ಟೀಚರ್. ಅಂತೆಯೇ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರಿಗೂ ಮಕ್ಕಳ ಹೆತ್ತವರಿಗೂ ಬಂದ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಕರೆಗೆ ಓಕೊಟ್ಟು ಬಂದ ಹಿಲ್ಡಾ ಟೀಚರಿಗೂ ನಾನು ಸ್ವಾಗತಿಸುತ್ತೇನೆ. ಸಭಾಂಗಣದಲ್ಲಿ ಆಸೀನರಾಗಿರುವ ನನ್ನ ಮುದ್ದು ಮಕ್ಕಳು ವಿದ್ಯಾರ್ಥಿಗಳಿಗೂ ಹಾಗೂ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಮಗದೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದ ಸಿಸ್ಟರ್ ತಮಗೂ ನಮ್ಮ ಸ್ವಾಗತ. ಇವರನ್ನು ಹೂ ಕೊಟ್ಟು ಸ್ವಾಗತಿಸಲಿದ್ದಾರೆ ಶ್ರೀಮತಿ ದಿವ್ಯಾ ಟೀಚರ್. ಜ್ಞಾನದ ಸಂಕೇತವಾಗಿರುವ ದೀಪವನ್ನು ಬೆಳಗಿಸಿ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಇಂದಿನ ಸಭೆಯ ಅಧ್ಯಕ್ಷರು ವಂದನೀಯ ಭಗಿನಿ ಶಾಲೆಟ್ ಡಿಸೋಜರವರು ಹಾಗೂ ವೇದಿಕೆಯ ಮೇಲಿರುವ ಗಣ್ಯರು. ಇದೀಗ ದೀಪ ಬೆಳಗಿಸುವ ಸಮಯ. ಮಕ್ಕಳೆಲ್ಲರೂ ತಮ್ಮ ಚಪ್ಪಾಳೆಯಿಂದ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಪ್ರಯುಕ್ತ ಸಂಸ್ಥೆಯ ಅಡ್ಮಿರಲ್ ಶ್ರೀಮಾನ್ ನವೀನ್ ಕೇರಳವರಿಂದ ದಿಕ್ಸೂಚಿ ಭಾಷಣ. ವೇದಿಕೆಯಲ್ಲಿರುವ ಮಹನೀಯರೇ,
ಇಲ್ಲಿ ನೆರೆದಿರುವ ಮಕ್ಕಳೇ ಹಾಗೂ ಪೋಷಕರೇ, ಕವಿಗಳೇ, ನಾನು ಹಲವು ಬಾರಿ ನೋಡುತ್ತಿದ್ದೆ ನಮ್ಮ ಮಕ್ಕಳು ಹಳೆ ಚಪ್ಪಲಿ ಹಾಕೊಂಡು ಆಚೆ ಈಚೆ ಶಾಲೆಗೆ ಹೋಗುವಾಗ. ಸೊ ಈ ಮಕ್ಕಳ ಎದುರು ಇಂಗ್ಲಿಷ್ ಮೀಡಿಯಂನ ಮಕ್ಕಳು ಶೂ ಸಾಕ್ಸ್ ಹಾಕಿಕೊಂಡು ಶಾಲೆಗೆ ಹೋಗುವಾಗ ನಮಗೂ ಆ ರೀತಿ ಹಾಕಿ ಹೋಗಲು ಸಿಕ್ಕಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂಬ ಆಸೆ ಈ ಮಕ್ಕಳಲ್ಲಿ ಹುಟ್ಟದೇ ಇರ್ಲಿಕ್ಕಿಲ್ಲ. ಹೌದಾ? ಆಸೆ ಇತ್ತಾ? ಯಾರಿಗೆಲ್ಲ ಆಸೆ ಇತ್ತು? ಈ ನಮ್ಮ ಯೋಚನೆಯೇ ಇಂದಿನ ಯೋಜನೆಗೆ ಕಾರಣ. ಖಂಡಿತವಾಗಿ ನಮ್ಮ ಯೋಚನೆ ಮತ್ತು ಯೋಜನೆ ಸುಫಲವಾಗಿದೆ ಎಂಬುದಕ್ಕೆ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಇಂದು ಕೆಲವೊಂದು ವಿಷಯಗಳನ್ನು ನನಗೆ ತಿಳಿಸ್ಲಿಕ್ಕಿದೆ. ಅದೇನೆಂದರೆ, ಇವತ್ತು ನಿಮಗೆ ಶೂ ಸಾಕ್ಸ್ ಹಂಚ್ತಾರೆ. ಒಂದು ಜೊತೆ ಶೂ ಮತ್ತೆ 3 ಜೊತೆ ಸಾಕ್ಸ್, ಒಬ್ಬರಿಗೆ 3 ಜೊತೆ ಸಾಕ್ಸ್ ಹಂಚುತ್ತಿದ್ದೇವೆ. ಕೆಲವರಿಗೆ ಏನಾದರೂ ಸೈಜ್ ಹೆಚ್ಚಿಗೆ, ನಿಮಗೆ ನೋಡಿ ಕರೆಕ್ಟಾಗಿ ಸೈಜ್ ಆಗುವ ಹಾಗೆ ನೋಡಿ, ಯಾರು ಕೂಡ ಟೈಟ್ ಆಗುವಂಥದ್ದು ಅಂಥದ್ದನ್ನು ತಗೊಳ್ಬೇಡಿ. ಸರಿಯಾಗಿ ಎಲ್ಲರಿಗೂ ಸರಿಯಾಗಿ ಸಿಗಬೇಕು. ಎಲ್ಲಿಯಾದರೂ ಸೈಜ್ ಹೆಚ್ಚು ಕಮ್ಮಿ ಆಗಿ ಕಮ್ಮಿ ಬಿದ್ದರೆ ಕೆಲವೇ ದಿನಗಳಲ್ಲಿ ನಿಮಗೆ ಪೂರೈಸ್ತೇವೆ. ನಿಮ್ಮ ಸೈಜ್ ಅನ್ನು ಕೊಡಿ, ಯಾರಿಗದು ಕಮ್ಮಿ ಬಿದ್ದರೆ ಅದನ್ನು ಪೂರೈಸ್ತೇವೆ. ಆಯ್ತಾ? ಕರೆಕ್ಟ್ ಸೈಜ್ ತಗೊಳ್ಳಿ, ನಿಮ್ಗೆ ಆಗುವಂಥದ್ದೇ. ಮತ್ತೆ ಎಲ್ಲ ಮಕ್ಕಳಿಗೆ ಒಂದೊಂದು ಟಾಯ್ಸ್ ಸಹ ಕೊಡ್ತಿದ್ದೇವೆ. ಬೇಕಾ ಟಾಯ್ಸ್? ಎಲ್ಲ ಮಕ್ಕಳಿಗೆ ಅಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಸೆಟ್ ಮಾಡಿ ಇಟ್ಟಿದ್ದೇವೆ. ನೀವು ಹೇಗೆ ಮಾಡ್ಬೇಕಂದ್ರೆ, ಫಸ್ಟ್ಗೆ ಬಂದು ಒಂದು ರೌಂಡ್ ಹಾಕ್ಬೇಕು. ಎಲ್ಲ ಟಾಯ್ಸ್ ನೋಡ್ಕೊಳ್ಳಿ, ಫುಲ್ ಒಂದು ರೌಂಡ್ ಬನ್ನಿ, ಎಲ್ಲ ಟಾಯ್ಸ್ ನೋಡಿ. ಸೆಕೆಂಡ್ ರೌಂಡ್ ಹೋಗುವಾಗ ನಿಮ್ಮ ಯಾವ ಬೇಕಂತ ಆರಿಸಿ. ಆಯ್ತಾ? ಒಂದು ಟಾಯ್ ಹಾಕಿ ಯಾವುದು ಬೇಕದು ಎಕ್ಕಿಕೊಳ್ಬಹುದು. ಸರಿಯಾ? ಓಕೆ. ಟಾಯ್ಸ್ ನೀವು ಇವತ್ತೇ ಚೆಕ್ ಮಾಡಬೇಕು. ಹೊರಗೆ ಹೋಗಿ ಏನಾದ್ರೂ ಡ್ಯಾಮೇಜ್ ಇದ್ರೆ ಆಗ್ಲೇ ಹಿಂದೆ ಕೊಡಿ. ಆಯ್ತಾ? ಮತ್ತೆ ನಾಳೆ ಬಂದು ಅದು ಹೋಗಿದೆ ಅಂತ ಹೇಳಿದ್ರೆ ಇವತ್ತೇ ಕರೆಕ್ಟ್ ಆಗಿ ಚೆಕ್ ಮಾಡಬೇಕು. ಶೂ ಸಾಕ್ಸ್, ಶೂ ಏನಾದ್ರೂ ಡ್ಯಾಮೇಜ್ ಇದ್ರೆ, ಸಾಕ್ಸ್ ಏನಾದ್ರೂ ಡ್ಯಾಮೇಜ್ ಇದ್ರೆ ಅದು ನಾಳೆ ತನಕ ನಿಮ್ಗೆ ಅವಕಾಶ ಉಂಟು. ನೀವು ಮನೆಯಲ್ಲಿ ಹೋಗಿ ನೋಡಿ ಕೂಡ ನಾಳೆ ತಂದು, ಅದು ಸರಿ ಇಲ್ಲ ಇದ್ರೆ ರಿಟರ್ನ್ ಮಾಡಿ. ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಸಿಗ್ಬೇಕು. ಆಯ್ತಾ? ಸರಿ ಇಲ್ಲದಿದ್ರೆ, ಶೂ ಸಾಕ್ಸ್ ಸರಿ ಇಲ್ಲದಿದ್ರೆ ನಾಳೆ ಸಹ ನೀವು ತಂದು ಇಲ್ಲಿ ರಿಟರ್ನ್ ಮಾಡಿ ಬೇರೆ ತಕೊಂಡು ಹೋಗ್ಬಹುದು. ಸರಿಯಲ್ಲ? ಹಾಗೆ ಇಲ್ಲಿರುವ ಪೇರೆಂಟ್ಸ್ಗೆ ಏನಂದ್ರೆ, ನಾವು ನಿಮ್ಗೆ ತುಂಬಾ ವಸ್ತುವನ್ನು ಬೇರೆ ಬೇರೆ ಕಡೆಯಿಂದ ತಂದು ಕೊಡ್ತೇವೆ. ಸೊ ಇದರ ನಂಗೆ ರಿವ್ಯೂ ಬೇಕು. ಇದು ಯಾವುದು ವಸ್ತು ಸರಿ ಇಲ್ಲದಿದ್ರೆ ನಂಗೆ ನೀವು ತಿಳಿಸ್ಬೇಕು. ಇದು ಯಾಕೆಂದ್ರೆ ನಾವು ನಿಮ್ಗೆ ಬೇರೆ ವಸ್ತು ಈಗ ಕೊಡೋದಿಲ್ಲ, ಆದ್ರೆ ನಾವು ಮುಂದಿನ ವರ್ಷಕ್ಕೆ ನಾವು ಆ ವಸ್ತುವನ್ನು ನಾವು ಇಲ್ಲಿ ಸೇರಿಸುವುದಿಲ್ಲ. ಅಥವಾ ಒಂದು ಶೂ ಏನಾದ್ರು, ಸಾಕ್ಸ್ ಏನಾದ್ರು, ಅಥವಾ ಯಾವುದಾದ್ರೂ ವಸ್ತು ಹಾಳಾಗಿದ್ರೆ ನಾವು ಅಲ್ಲಿಂದ ಇನ್ನು ಪರ್ಚೇಸ್ ಮಾಡೋದಿಲ್ಲ. ಅದಕ್ಕಾಗಿ ನಿಮ್ಗೆ ರಿವ್ಯೂ ಬೇಕು. ಸೊ ಅದಕ್ಕಾಗಿ ನಿಮ್ಗೆ ಎಲ್ಲರ ನಂಬರನ್ನು, ನನ್ನ ನಂಬರನ್ನು ನಿಮ್ಮ ಎಲ್ಲರ ಮೊಬೈಲಿಗೆ ಕಳಿಸಲಾಗ್ತದೆ. ಮತ್ತೆ ನಂಗೆ ಕೆಲವೊಂದು ವಿವರ ಬೇಕಿದೆ. ಸೊ ನೀವು ಕೆಲವೊಂದು ಇಲ್ಲಿ ಮೇಸ್ತ್ರಿ ಇರ್ಬಹುದು, ಪ್ಲಂಬರ್ ಇರ್ಬಹುದು, ಎಲೆಕ್ಟ್ರಿಷಿಯನ್ ಇರ್ಬಹುದು. ಸೊ ನೀವು ಏನು ಕೆಲಸ ಮಾಡ್ತೀರಿ ಅದರ ವಿವರ ಸಹ ನಂಗೆ ಬೇಕು. ಯಾಕೆಂದ್ರೆ ಕೆಲವರಿಗೆ ಹಲವು ಕಡೆ ನಮ್ಮ ಗ್ರೂಪ್ಗಳಿವೆ, ಅಲ್ಲಿ ನಿಮ್ಗೆ ಯಾವುದಾದ್ರು ಕೆಲಸಕ್ಕೆ ಅಗತ್ಯ ಇದ್ರೆ ನಿಮ್ಮ ನಂಬರನ್ನು ನಾವು ಅಲ್ಲಿ ಶೇರ್ ಮಾಡ್ತೇವೆ. ಆಯ್ತಾ? ಎಲ್ಲರ ನಂಬರ್ ನನಗೆ ಬೇಕು. ಮತ್ತೊಂದು, ಪೇರೆಂಟ್ಸ್ಗೆ ಒಂದು ಗೇಮ್ ಮಾಡ್ತೇನೆ. ಎಲ್ಲರೂ ತಮ್ಮ ಮೊಬೈಲ್ ಅನ್ನು ತಗೊಳ್ಳಿ. ನಾನು ಒಂದು ನಂಬರ್ ಹೇಳ್ತೇನೆ, ಈ ನಂಬರ್ಗೆ ನೀವು ಡಯಲ್ ಮಾಡಬೇಕು. ಯಾರ್ದು ಕಾಲ್ ಫಸ್ಟ್ ಬರ್ತದೆ ನೋಡಿ, ಅವರಿಗೆ ಒಂದು ಬ್ಯಾಗ್ ಪ್ರೈಸ್ ಆಗಿ ಕೊಡ್ತಿದ್ದೇವೆ. ಇಲ್ಲಿದ್ದವರಿಗೆ ಮಾತ್ರ. ಆಯ್ತಾ? ಪೇರೆಂಟ್ಸ್ಗೆ ಮಾತ್ರ. ಪೇರೆಂಟ್ಸ್ಗೆ ನಂಬರ್ ತಗೊಳ್ಳಿ. ಎಲ್ಲರ ಕೈಯಲ್ಲಿ ಮೊಬೈಲ್ ಉಂಟಲ್ಲ? 8 4 9 6 8 4 9 6 8 6 8 6 1 2 2 4 1 2 2 4 8 4 9 6. ಓಕೆ, ಕಾಲ್ ಬಂತು. ರೇಯಾ IB. ಯಾರದು ರೇಯಾ? ಬನ್ನಿ. ಇಂದಿನ ಅಧ್ಯಕ್ಷರಾದ ಸಿಸ್ಟರ್ ಶಾಲೆಟ್ ರವರಿಂದ ನಿಮ್ಮ ಬಹುಮಾನವನ್ನು ಸ್ವೀಕರಿಸಬೇಕು. ಅಭಿನಂದನೆಗಳು. ಸೇವೆ ಅಂತ ಹೇಳುವಾಗ ಇಲ್ಲಿ ಸಾಕಷ್ಟು ಧರ್ಮ ಭಗಿನಿಯರಿದ್ದಾರೆ. ನಮ್ಮದೇನಿದ್ರೂ ಅಳಿಲ ಸೇವೆ, ನಾವು ಒಂದು ಕ್ಷಣಕ್ಕೆ ಮಾತ್ರ ಸ್ವಲ್ಪ ಸೇವೆಯನ್ನು ಮಾಡ್ತಿದ್ದೇವೆ. ಅವರು ತಮ್ಮ ಜೀವನವನ್ನೇ ಇತರರ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ.
ಅವರಿಗೆ ನಮಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಆತ್ಮಬಲವುಳ್ಳವನಿಗೆ ಆತ್ಮಾವಲೋಕನದಿಂದ ತನ್ನ ಗುರಿಯನ್ನತ್ತ ಹೋಗಲು ಸ್ಫೂರ್ತಿಗೊಳ್ಳಲು ಸ್ಫೂರ್ತಿಯ ಸಾಲುಗಳ ಅವಶ್ಯಕತೆ ಇಲ್ಲ. ಅಂತೆಯೇ ಇಂದಿನ ಈ ದಿಕ್ಸೂಚಿ ಭಾಷಣವನ್ನು ಮಾಡಿದ ಸರ್, ನಿಮಗಿದು ನಮ್ಮ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಹೇಮಾಚಾರ್ಯರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಇರುವ ನಮ್ಮ ಗಣ್ಯರೇ, ಹಾಗೆ ವೇದಿಕೆಯ ಮುಂದೆ ಇದ್ದ ನನ್ನ ಚಿಕ್ಕ ಮಕ್ಕಳೇ, ಹಾಗೆ ಮಕ್ಕಳ ತಾಯಂದಿರೇ, ರಕ್ಷಕರೇ, ಪೋಷಕರೇ, ನಿಮಗೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಪೊಯೆಟಿಕಾದ ಒಂದು ಅಂಗ, ಒಂದು ಹೊಸ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ದೀರಿ. ಅದಕ್ಕೆ ಕಾರಣ ಒಬ್ಬರೇ ಕಾರಣ, ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ಅವರೇ ಈಗ ಮಾತಾಡಿದಂಥವರು ನವೀನ್ ಪಿರೇರರವರು. ಅವರ ಒಂದು ಏನು ಹೇಳ್ತೀರಿ, ಒಂದು ವಿಚಾರದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆದದ್ದು. ನಾವು ತುಂಬ ಶಾಲೆಗಳಿಗೆ ಹೋದೆವು, ಕಿನ್ನಿಗೋಳಿ ಶಾಲೆ, ನಂತರ ನಮ್ಮ ರೋಜಾ ಮಿಸ್ತಿಕಾ ಬಜ್ಪೆಯಲ್ಲಿ, ನಂತರ ಈಗ. ಹಾಗೆ ಹೋಗುವಾಗ ಅವರು ಒಂದು ವಿಷಯ ಹೇಳಿದ್ದು ನನಗೆ ನೆನಪಿದೆ. ಕಿನ್ನಿಗೋಳಿ ಶಾಲೆಯಲ್ಲಿ, ಲಿಟ್ಲ್ ಫ್ಲವರ್ಸ್ ಶಾಲೆಯಲ್ಲಿ ಅವರು ಹೇಳಿದಂಥ ಮಾತು, ಅವರಿಗೆ ಚಿಕ್ಕ ಹೆಣ್ಣು ಮಗು ಒಂದು ಬಂದು ಕೇಳಿದಂತೆ, ಇಂಗ್ಲಿಷ್ ಮೀಡಿಯಂನವರಿಗೆ ಶೂಸ್ ಇದೆ, ನಮಗೆ ಯಾಕಿಲ್ಲ ಅಂತ. ಅಲ್ವಾ? ಇಂಗ್ಲಿಷ್ ಮೀಡಿಯಂನವರಿಗೆ ಒಳ್ಳೆ ಶೂಸ್ ಹಾಕಿ ಗತ್ತಿನಲ್ಲಿ ಹೋಗ್ತಾರೆ, ನಮ್ಗೆ ಯಾಕೆ ಇಲ್ಲಪ್ಪ, ನಾವೇನು ನಿಮಗೆ ಉಪದ್ರ ಮಾಡಿದ್ದೇವೆ, ನಾವೇನು ಮಾಡಿದ್ದೇವೆ ಅಂತ ಕೇಳ್ತಿದ್ರಂತೆ ಅವಳು. ಅದಕ್ಕಾಗಿ ಅವರ ಮನಸ್ಸಿನಲ್ಲಿ ಅಂತಹ ಒಂದು ವಿಚಾರ ಬಂತು, ಈ ಮಕ್ಕಳಿಗೂ ಕೂಡ ನಾವು ಶೂಸ್ ಮತ್ತು ಸಾಕ್ಸ್ ಕೊಡಬೇಕು, ಆಡುವ ಆಟಿಕೆಗಳನ್ನು ಕೊಡಬೇಕು ಅಂತ ಅವರಿಗೆ ಮನಸ್ಸಿಗೆ ಬಂತು. ನಿಜವಾಗಿ ಇಂಥ ಒಂದು ವಿಷಯ ಯಾರಿಗೆ ಗಮನಕ್ಕೆ ಬರುವುದು ಬಹಳ ಕಷ್ಟ ಬರ್ತದೆ, ಬರೋದಿಲ್ಲ ಅಂತಲ್ಲ. ನಾವು ನೋಡ್ತಾ ಇದ್ದೇವೆ ದಿನಾಲು ನಮ್ಮ ದೈಜಿವಳ್ನಲ್ಲಿ ತುಂಬ ಜನರು ಕೊಡ್ತಾರೆ, ತಂದು ಹೇಳ್ತಾರೆ ನಮ್ಮ ಬಡವರಿಗೆ ಕೊಟ್ಟಬೇಡಿ ಅಂತ. ಅಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ನಾವು ಈ ನಮ್ಮ ಕೊರೋನಾ ಟೈಮ್ನಲ್ಲಿ ಕೂಡ ಮಾಡಿದ್ದೇವೆ. ತುಂಬ ಕುಟುಂಬಗಳಿಗೆ ಬೇಕಾದ ದವಸ ಧಾನ್ಯಗಳನ್ನು ನಾವು ಹಂಚಿದ್ದೇವೆ. ಅಂಥ ಕೆಲಸ ಇವತ್ತು ನವೀನ್ರವರು ಮಾಡ್ತಿದ್ದಾರೆ. ನಾನು ನಿಮ್ಮ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸ್ತಿದ್ದೇನೆ. ಬಾಕಿ ನಾನು ಹೇಳಲಿಕ್ಕೆ ಏನಿಲ್ಲ, ನಾನು ಕೇಳಬೇಕಷ್ಟೇ. ಎಲ್ಲ ಕಾರ್ಯಕ್ರಮ ಚೆಂದಾಗಲಿ, ಒಳ್ಳೆಯದಾಗಲಿ ಅಂತ ಕೋರಿ ಪುನಃ ಒಮ್ಮೆ ನಮ್ಮ ಭಗಿನಿಯರು ಒಂದು ವಿಷಯ ಅವರು ಹೇಳಿದ ನನಗೆ ಗೋಚರವಾಯಿತು. ಯಾಕಂದರೆ ನಾವು ಈ ಕೆಲಸ ಮಾಡೋದು ಬಹಳ ಸಣ್ಣ ಕೆಲಸ. ನಾವು ಎಷ್ಟು ಹಣ ಕೊಟ್ಟಿದ್ದೇವೆ ಅದು ಗೊತ್ತಿಲ್ಲ ನನಗೆ, ಆದರೂ ಕೊಡ್ತಾರೆ ಕೆಲವರು. ಆದರೆ ಈ ಭಗಿನಿಯರು ಜೀವನ ಪರ್ಯಂತ ಈ ಏನು ಹೇಳ್ತೀರಿ ಸಾಮಾಜಿಕ ಕೆಲಸಗಳನ್ನು, ಕಳಕಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಅವರಿಗೆಲ್ಲ ನಾನು ನಮಸ್ಕರಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಸರ್, ತಮಗಿದು ನಮ್ಮ ನಮನಗಳು. ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ, ಸರಳತೆಯಿಂದ ಇದು ಒಳ್ಳೆಯದನ್ನೇ ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆಗೈದ ತಮಗೆಲ್ಲ ಸಾವಿರ ಚಪ್ಪಾಳೆ ಎಂದು ಹೇಳುತ್ತಾ, ತಮ್ಮ ಸಾಧನೆಗೆ ನಮ್ಮ ಕಿರುಕಾಣಿಕೆ ಈಗ ಸನ್ಮಾನ ಮಾಡುವ ಸಮಯ. ಸನ್ಮಾನಕ್ಕೆ ಭಾಜನರಾಗುವ ವ್ಯಕ್ತಿ ಶ್ರೀಮಾನ್ ನವೀನ್ ಪಿರೇರರವರು. ಅವರು ಇದನ್ನು ಇಡ್ತೇವೆ ಚೇರನ್ನು, ಅದರಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಪರಿಚಯವನ್ನು ಮಾಡಿಕೊಡಲಿರುವರು ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ತಿಲಕರವರು. ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್, ಅಂತಾರಾಷ್ಟ್ರೀಯ ಚೆಸ್ ಆಟಗಾರ, ಪೊಯೆಟಿಕ ಕವಿಗಳ ಪಂಗಡದ ಮುಖ್ಯಸ್ಥರು, ಕೊಂಕಣಿ, ಕನ್ನಡ, ತುಳು ಹಾಗೂ ಹಿಂದಿ ಭಾಷೆಗಳಲ್ಲಿ ಕವಿತೆಯನ್ನು ಬರೆಯುತ್ತಾರೆ. ಪ್ರತಿ ತಿಂಗಳು ಕವಿಗೋಷ್ಠಿಗಳನ್ನು ಪೊಯೆಟಿಕ ಕವಿಗೋಷ್ಠಿ ಹೆಸರಿನಿಂದ ಆಯೋಜಿಸಿದ್ದು ಈಗಾಗಲೇ 44 ಕವಿಗೋಷ್ಠಿಗಳನ್ನು ಸಾದರಪಡಿಸಿರುತ್ತಾರೆ.
ಹಾಗೆಯೇ ಪೊಯಿಟಿಕಾ ವತಿಯಿಂದ ವರ್ಷಕ್ಕೊಂದು ಯೋಜನೆ ರೂಪಿಸಿ ಬಡ ಮಕ್ಕಳಿಗೆ ಪುಸ್ತಕ, ಲೇಖನ ಸಾಮಗ್ರಿ, ಸಮವಸ್ತ್ರ, ಪಾದರಕ್ಷೆ ಹಾಗೂ ಆಟಿಕೆಗಳನ್ನ ವಿತರಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲಾ ವತಿಯಿಂದ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈಗ ಸನ್ಮಾನ ಕಾರ್ಯ ಇವರನ್ನು ನಮ್ಮ ಅಧ್ಯಕ್ಷರು ಗೌರವಾಧಾರದಿಂದ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತಲೆಗೆ ಪೇಟ ಹಾಗೂ ಶಾಲನ್ನು ಹೊದಿಸಿ ಸನ್ಮಾನ ಕಾರ್ಯವನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಅಧ್ಯಕ್ಷರು. ಧನ್ಯವಾದಗಳು. ಸನ್ಮಾನಿಸಿದವರಿಗೂ ಸನ್ಮಾನವನ್ನು ತೆಗೆದುಕೊಂಡವರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಮುಖ್ಯೋಪಾಧ್ಯಾಯರು ಆಗಮಿಸಿದ ಅತಿಥಿಗಳಿಗೆ ಕಿರುಕಾಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ಮುಖ್ಯ ಅತಿಥಿಗಳು ಶ್ರೀ ಹೇಮಾಚಾರ್ಯವರಿಗೆ, ಟ್ರಸ್ಟಿಯ ಅಧ್ಯಕ್ಷರು ಶ್ರೀಯುತ ಮನ್ಸೂರ್ ಮುಲ್ಕಿ ಅವರಿಗೂ ಹಾಗೂ ನಮ್ಮ ಹಿಂದಿನ ಅಧ್ಯಕ್ಷರು ವಂದನೀಯ ಭಗಿನಿ ಶಾಲೆ ಡಿಸೋಜರ್ ಅವರಿಗೆ ಕಿರುಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಮಾನ್ಯ ಮುಖ್ಯೋಪಾಧ್ಯಾಯರಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಧನ್ಯವಾದಗಳು. ಕವಿಗಳಾದ ಜೋಸ್ತಿ ಪಿಂಟೋ ಕಿನ್ನಿಗೋಳಿ, ಎಡ್ವರ್ಡ್ ಲೋಬೊಜೊಕ್ಕೊಟ್ಟು ದಯಮಾಡಿ ಬಂದು ವೇದಿಕೆಗೆ ಬಂದು ನೆನಪಿನ ಕಾಣಿಕೆ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೂ ಮರಿಯಾ ಜಾರ್ಜ್. ಕವಿತಾ ವಾಚಕರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ನಮ್ಮ ಸವಿನಯ ವಿನಂತಿ. ಹಾಗೆ ನಮ್ಮ ಆತ್ಮೀಯರಾದ ಹಿಲ್ಡಾ ಟೀಚರ್ ಅವರು ಆಗಮಿಸಿದ್ದಾರೆ. ಅವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಖ್ಯೋಪಾಧ್ಯಾಯನಿಯವರ ಕೈಯಿಂದ ಕಿರುಕಾಣಿಕೆಯನ್ನು ಸ್ವೀಕರಿಸಿದ ತಮಗಿದು ನಮ್ಮ ವಂದನೆಗಳು. ಈಗ ಅಧ್ಯಕ್ಷೀಯ ಭಾಷಣ. ನಮ್ಮ ಅಧ್ಯಕ್ಷರಿಂದ ತಮ್ಮ ಅನಿಸಿಕೆಗಳನ್ನು ಮುಂದಿಡುವ ಸಮಯ. ಸಿಸ್ಟರ್, ತಮಗಿದು ಈ ಸಮಯ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಹೇಗಿದ್ದೀರಿ ನೀವೆಲ್ಲರೂ? ನೀವು ಚಂದ ಕಾಣ್ತೀರಿ ನಿಮ್ಮ ಯೂನಿಫಾರ್ಮ್ ಅಲ್ಲಿ. ಖುಷಿ ಆಗ್ತದೆ ನೋಡುವಾಗ. ಸ್ವಲ್ಪ 2 ನಿಮಿಷ ಮಾತನಾಡ್ತೇನೆ, ಕೇಳ್ತೀರಾ? ಓಕೆ, ಥ್ಯಾಂಕ್ ಯು. ವೇದಿಕೆಯಲ್ಲಿ ಆಸೀನರಾಗಿರುವ ಮುಖ್ಯೋಪಾಧ್ಯಾಯಿನಿ ಭಗಿನಿ ಪ್ರೆಸಿಲ್ಲಾ ಡಿಸೋಜ, ಈ ಕಾರ್ಯಕ್ರಮವನ್ನು ಆಯೋಜಿಸಿದ ನವೀನ್ ಫೆರೇರಾ ಸುರತ್ಕಲ್, ಮುಖ್ಯ ಅತಿಥಿಗಳು ಹೇಮಾಚಾರ್ಯ ಮತ್ತು ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆ ಸುಮಾ, ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ ಮನ್ಸೂರ್ ಮುಲ್ಕಿ, ಕವಿತಾ ವಾಚನ ಮಾಡಲಿರುವ ಎಲ್ಲ ಕವಿಗಳು, ಜಾಸ್ತಿ, ಮರಿಯಾ, ಮಿಮಿಕ್ರಿ ಮಾಡುವ ಎಡ್ವರ್ಡ್, ಇಲ್ಲಿ ನೆರೆದಿರುವ ಸಿಸ್ಟರ್ ಜೆಸ್ಸಿಂತಾ, ಮುಖ್ಯೋಪಾಧ್ಯಾಯಿನಿ ಮೆಡ್ಲಿನ್ ಪ್ರೌಢಶಾಲೆ,
ಎಲ್ಲ ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ಮಕ್ಕಳಿಗೆ ನನ್ನ ಶುಭ ಕಾಮನೆಗಳು. ಮಕ್ಕಳಿಗೆ ಕವಿಗೋಷ್ಠಿ ಎಂದರೇನು ಗೊತ್ತಾ? ಕವಿ ಅಂದ್ರೆ ಗೊತ್ತಾ? ನೋಡೋ ಒಂದೆರಡು ಕವಿಗಳ ಹೆಸರು ಹೇಳಿ. ಕುವೆಂಪು, ರವೀಂದ್ರನಾಥ್ ಠಾಗೂರ್, ಅಮೆರಿಕನ್. ಹಾಗಾದ್ರೆ ಕವಿಗಳ ಗೋಷ್ಠಿ ಎಂದರೆ ಏನು? ಅದು ಟೆಸ್ಟಿ, ಇದು ಕವಿಗೋಷ್ಠಿ. ಓಕೆ, ಕವಿಗೋಷ್ಠಿ ಅಂದ್ರೆ ಕವಿಗಳ ಸಂಘ, ಕಾವ್ಯ ಸಂಯೋಜನೆ ಮತ್ತು ವಿಚಾರಗಳ ವಿನಿಮಯ ಎಂದು ಅರ್ಥ. ಈ ವೇದಿಕೆ ಕಾವ್ಯ ಪ್ರೇಮಿಗಳ ಭಾವನೆ ಮತ್ತು ಚಿಂತನೆಗಳ ಸಂಗಮವಾಗಿದೆ. ನಾನು ಕೂಡ ಒಂದು ಕವನವನ್ನು ರಚಿಸಿದ್ದೆ ರಚಿಸಿದ ಕವನ, ಸಮೀಕ್ಷಾ ಇವರ ಕವನವನ್ನು ಓದಲಿಕ್ಕೆ ಇಷ್ಟಪಡುತ್ತೇನೆ. ಕವನದ ಶೀರ್ಷಿಕೆ ನೆರಳು. ಮುಗಿಲೆತ್ತರದ ವೃಕ್ಷದ ನೆರಳಿನಲ್ಲಿ ಆಶ್ರಯ ಪಡೆದ ಜೀವಗಳೆಷ್ಟು, ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಚಿಪ್ಪುಗಳೆಷ್ಟು, ಪಾವನ ತೀರ್ಥ ಗಂಗಾಜಲದಿ ಮಿಂದು ಹೋದ ಪಾಪಗಳೆಷ್ಟು, ಭಾವನೆಯ ಹೆಜ್ಜೆ ಗುರುತಿನಲ್ಲಿ ನೆರಳಿಗೆ ನೆರಳಾದ ಕಥನವಿದೆ. ಹನಿಗೂಡಿದ ಮಳೆ ಇಬ್ಬನಿಯಲ್ಲಿ ಹರಿದು ಹೋದ ಬಾಷ್ಪಗಳೆಷ್ಟು, ಸ್ವಂತಿಗೆಯ ಬಿಟ್ಟು ತನ್ನತನವ ಮರೆತು ಜೊತೆಗೂಡಿದ ಜೀವ ಚೈತನ್ಯದ ಎದುರು ನಮ್ಮ ನೋವಿಗೆ ನೆರಳಾದವರೆಷ್ಟು, ನಾವು ಇತರರಿಗೆ ನೆರಳಾದವೆಂದು. ನಿಮಗೆ ನೆರಳು ಅಂದ್ರೆ ಗೊತ್ತುಂಟಾ? ಬಿಸಿಲಲ್ಲಿ ಆಟ ಆಡ್ಲಿಕ್ಕೆ ಇಷ್ಟ, ನೆರಳಲ್ಲಿ ಆಟ ಆಡ್ಲಿಕ್ಕೆ ಇಷ್ಟ? ನೆರಳಲ್ಲಿ ಆಟ ಆಡ್ಲಿಕ್ಕೆ ಇಷ್ಟ. ಬಿಸಿಲ ದೇವಿಯಲ್ಲಿ ರಸ್ತೆ ಬದಿಯಲ್ಲಿ ನಡೆಯುವಾಗ ಎಲ್ಲಿಯ ಒಂದು ಮರ ಸಿಕ್ಕದಂತ ನೋಡುದು, ಕರೆಕ್ಟಾ? ಮರ ನಮ್ಗೆ ಯಾವಾಗಲೂ ನೆರಳನ್ನು ಕೊಡುತ್ತದೆ. ಹೀಗೆ ನೆರಳನ್ನು ಹುಡುಕಿ ಹೋಗುವುದು ಸಹಜ. ಈ ಕವನದಲ್ಲಿ ಕವಿ ಯಾರು ಯಾರಿಗೆ ನೆರಳಾದರು ಎಂಬುದನ್ನು ಉಲ್ಲೇಖಿಸಿದ್ದಾರೆ. ಕೊನೆಯ ಸಾಲುಗಳನ್ನು ನೀವು ಕೇಳಿದ್ರೆ, ನಮ್ಮ ನೋವಿಗೆ ನೆರಳಾದವರು ನಮ್ಮ ಜೀವನ, ಈ ಜೀವನದಲ್ಲಿ ನೋವು ನಲಿವುಗಳು ಬರುವುದು ಕೂಡ ಸಹಜ. ಆ ನೋವಲ್ಲಿ ನಮಗೆ ನೆರಳಾದವರು ತುಂಬಾ ಮಂದಿ ಇದ್ದಾರೆ. ನಿಮಗೆ ನೆರಳಾದವರು ಯಾರಾದ್ರೂ ಇದ್ದಾರಾ? ನಿಮ್ಮ ಅನಾರೋಗ್ಯದಲ್ಲಿರುವಾಗ ನಿಮ್ಗೆ ನೆರಳಾದವರು ನಿಮ್ಮ ಅಮ್ಮ, ಪ್ರವಾಸಕ್ಕೆ ಹೋಗಲು ಧನ ಸಹಾಯ ನೀಡಿದ ಅಪ್ಪ, ಚಿಕ್ಕ ಪುಟ್ಟ ಪಾಠಗಳನ್ನು ಕಲಿಸಿಕೊಟ್ಟ ಅಕ್ಕ, ಅಣ್ಣ, ತಮ್ಮ, ತಂಗಿ, ಅಜ್ಜ, ಅಜ್ಜಿ, ವಿದ್ಯಾರ್ಚನೆಯನ್ನು ನೀಡಿ ನಿಮ್ಮನ್ನು ಸ್ವಾವಲಂಬಿಗಳನ್ನಾಗಿಸುವ ಈ ಮೆಡ್ಲಿನ್ ಶಾಲೆ, ಶಿಕ್ಷಕ ವೃಂದ, ಅದು ಕೂಡ ಒಂದು ನಿಮಗೆ ಸಿಗುವ ನೆರಳು. ಇದ್ದು 45ನೇ ಪೋಯೆಟಿಕಾ ಕವಿಗೋಷ್ಠಿಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ತಮ್ಮ ಉದಾರ ಹಸ್ತದಿಂದ ನಿಮಗೆ ಶೂ, ಸಾಕ್ಸ್ ಮತ್ತು ಆಟಿಕೆಗಳನ್ನು ನೀಡಿ ಮಕ್ಕಳ ಮೊಗದಲ್ಲಿ ನಗು ಕಾಣುವುದು ಸ್ವರ್ಗ ಕಂಡಂತೆ ಎಂದು ನಂಬಿದ ಎಲ್ಲ ಗಣ್ಯರು ನಮಗೆ ಒಂದು ನೆರಳಾಗಿದ್ದಾರೆ. I sincerely congratulate Mr. Naveen for the small inspiration that he got from child. That inspiration has become a really web or a ripple that's created in the water. So ಶಾಲೆಯಿಂದ ಶಾಲೆಗೆ ಹೋಗಿ ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುವ ಮಕ್ಕಳ ಮನಸ್ಸನ್ನು ನೀವು ಗೆದ್ದಿದ್ದೀರಿ. ಈ ನಿಮ್ಮ ಉದಾರ ಮನಸ್ಸಿಗೆ ದೇವರು ನಿಮ್ಮ ಕುಟುಂಬಕ್ಕೆ ನಿಮ್ಮೊಳಗೆ ಕೈ ಜೋಡಿಸಿದ ಎಲ್ಲ ದಾನಿಗಳನ್ನು ದೇವರು ಹರಸಿ ಆಶೀರ್ವದಿಸಲಿ. ನಿಮ್ಮ ಹೃದಯದ ಐಶ್ವರ್ಯವನ್ನು ಸವಿದ ಈ ಮಕ್ಕಳು ಹಾಗೂ ನಾವು ಎಲ್ಲರೂ ಪರಸ್ಪರ ಒಬ್ಬರಿಗೆ ಒಬ್ಬರು ನೆರಳಾಗಿ ಬಾಳಿ ಜೀವನವನ್ನು ಪುನೀತಗೊಳಿಸೋಣ. ಈ ಜೀವನದ ಅಂತ್ಯದಲ್ಲಿ ಮುಕ್ತಿಯನ್ನು ನೀಡುವ ಭಗವಂತ ನಮಗೆ ನೆರಳಾಗಿ ಅವರ ಸಮ್ಮುಖಕ್ಕೆ ಪ್ರೀತಿಯಿಂದ ಕೊಂಡೊಯ್ಯಲಿ ಎಂದು ಹಾರೈಸುತ್ತಾ ಅವಕಾಶವನ್ನು ಒದಗಿಸಿದ ತಮ್ಮೆಲ್ಲರನ್ನು ವಂದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.
ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳ ಪಾದಗಳ ನೋವಿನಲ್ಲಿ ನೆರಳಾದವರು ಶ್ರೀಮಾನ್ ನವೀನ್ ಪಿರೇರವರು ಎಂದು ತಾವು ತಿಳಿಸಿದ್ದೀರಿ. ಅಂತೆಯೇ ನಮಗೆ ನೆರಳಾದವರು ಸಿಸ್ಟರ್ ತಾವು. ಆದ್ದರಿಂದ ತಮಗೆಲ್ಲರಿಗೂ ಮಗದೊಮ್ಮೆ ನನ್ನ ಧನ್ಯವಾದಗಳು. ತಾವು ನೀಡಿದ ಈ ನೀತಿ, ಸಲಹೆ, ಮಾರ್ಗ ಇವುಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಧನ್ಯವಾದಗಳು ಸಿಸ್ಟರ್. ಕವನ ರಚನೆ ಹಾಗೂ ಅದನ್ನು ಪ್ರಸ್ತುತಪಡಿಸುವುದು ಒಂದು ಕಲೆ. ಇದು ಕೇವಲ ಕವಿತೆಗಳ ಪಠಣ ಮಾತ್ರವಲ್ಲ, ಸಾಹಿತ್ಯದ ಉತ್ಸವ, ಭಾವನೆಗಳ ಸಂಭ್ರಮ ಮತ್ತು ಚಿಂತನೆಯ ಮೇಳ. ಈಗ ಮಕ್ಕಳಿಗೆ ಮೊದಲ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಆದ ಕಾರಣ ಮೊದಲನೇದಾಗಿ ಈಗ ಶೂ ಮತ್ತು ಸಾಕ್ಸ್ ವಿತರಣಾ ಸಮಾರಂಭ. ಶ್ರೀಮಾನ್ ನವೀನ್ ಪಿರೇರವರು ಹಾಗೂ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಂದನೇ ಬದಿರು ಸಿಸ್ಟರ್ ರವರು ಶೂ ಮತ್ತು ಸಾಕ್ಸ್ ಅನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯಮಾಡಿ ಎಲ್ಲ ಕವಿಗಳು ಇಲ್ಲಿ ಬಂದು ವಿತರಣೆಯನ್ನು ಮಾಡಬೇಕು. ಹಾಗೆ ಎಲ್ಡರ್ ಟೀಚರ್, ಆತ್ಮೀಯರಾದ ಎಲ್ಡರ್ ಟೀಚರ್ ಅವರು ಬಂದು ವಿತರಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತೇನೆ. करने जाता मैं बाहर रहता तेरा इंतजार मुझसे जो थे वाद के अब ये इश्क निभाना नहीं मैं मोड़ूं तुमसे जो ये नजर क्यों आता नहीं सोने यूं तेरा शर्माना रे ಒಂದು ಸೂಪರ್ ಡೈಲಿ ಮತ್ತು ಸಾಕ್ಸ್ ಅನ್ನು ಸಾಂಕೇತಿಕವಾಗಿ ವಿತರಿಸಿದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಕವನ ರಚನೆ ಹಾಗೂ ಅದನ್ನು ಪ್ರಸ್ತುತಪಡಿಸುವುದು ಒಂದು ಕಲೆ. ಇದು ಕೇವಲ ಕವಿತೆಗಳ ಪಠಣ ಮಾತ್ರವಲ್ಲ, ಸಾಹಿತ್ಯದ ಉತ್ಸವ, ಭಾವನೆಗಳ ಸಂಭ್ರಮ ಮತ್ತು ಚಿಂತನೆಯ ಮೇಳ. ಈ ಕವಿತಾ ವಾಚಕರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಈಗ ನವೀನ್ ಸರ್, ನಿಮ್ಮ ಸಮಯ. ವೇದಿಕೆಯ ಮೇಲಿರುವ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಆಸನದಲ್ಲಿ ವಿಜೃಂಭಿಸಬೇಕಾಗಿ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಕವಿವರಿಯರಿಗೆ, ವೇದಿಕೆಯ ಮುಂಭಾಗ ಆಸೀನರಾಗಿರ್ತಕ್ಕಂತಹ ಶಿಕ್ಷಣಾರ್ಥಿಗಳಾದ ವಿದ್ಯಾರ್ಥಿನಿಯರಿಗೆ, ಹೆತ್ತವರಿಗೆ, ಅಧ್ಯಾಪಕ ವೃಂದದವರಿಗೆ ಹಾಗೂ ಭಗಿನಿಯರಿಗೆ ನಮ್ಮ ಪೊಯಿಟಿಕಾ ಕವಿಗೋಷ್ಠಿ 45 ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಹೃದಯ ಕವಿ ಮನ್ಸೂರ್ ಮುಲ್ಕಿಯಾದ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಬಹಳ ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಗೆಳೆಯ ಮಿತ್ರ ನವೀನ್ ಪಿರೇರವರು ಆಯೋಜಿಸಿದ್ದಾರೆ. ವೇದಿಕೆಯಲ್ಲಿ ಎಲ್ಲ ಹಿರಿಯ ಕವಿಗಳು ಆಸೀನರಾಗಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಹೆಚ್ಚಿನ ವಿಳಂಬವಿಲ್ಲದೆ ನಾವು ಮುಂದಡಿಯಿಡುತ್ತಾ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಥಮವಾಗಿ ತಮ್ಮ ಕವಿಗೋಷ್ಠಿಯಲ್ಲಿ ಹಿರಿಯ ಕವಿವರಿಯರಾದ ನಮ್ಮವರೇ ಆಗಿರುವ ಕವಿ ಮರಿಯಾ ಪಿಂಟೋ ಕುಲಶೇಖರರವರು ವೇದಿಕೆಗೆ ಬಂದು ತಮ್ಮ ಕವನವನ್ನ ವಾಚನ ಮಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ಮಕ್ಕಳೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಕೆಲ ದಿನಗಳ ಹಿಂದೆ ನಿಮ್ಮ ಹಬ್ಬ ಆಯ್ತಲ್ಲ, ಮಕ್ಕಳ ಹಬ್ಬ. ಯಾವ ದಿವಸ ಅದು? ಯಾವಾಗ? ಜವಾಹರ್ಲಾಲ್ ನೆಹರು ನಮ್ಮ ಪ್ರಥಮ ಪ್ರಧಾನಮಂತ್ರಿಯವರ ಹುಟ್ಟು ಹಬ್ಬದ ದಿನ. ಆ ದಿವಸ ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ. ಅವರು ಹೇಳಿದ್ರು, ಮಕ್ಕಳ ದಿನವನ್ನು ಆಚರಿಸಿರಿ, ನನ್ನ ಹಬ್ಬವನ್ನು ಆಚರಿಸಬೇಡಿ. ಅವರು ಭಾರತದ ಪ್ರಥಮ ಪ್ರಧಾನಮಂತ್ರಿ. ಅವರ ಮಗಳು ಇಂದಿರಾ ಗಾಂಧಿ, ಒಬ್ಬಳೆ ಮಗಳು ಕೂಡ ಭಾರತದ ಪ್ರಧಾನಮಂತ್ರಿ. ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ನಿಮ್ಮಲ್ಲಿ ಎಷ್ಟು ಮಂದಿ
ಇನ್ನು ಮುಂದೆ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ ಅಥವಾ ರಾಷ್ಟ್ರಪತಿ ಆಗ್ತಾರೆ, ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ. ನಾನೀಗ ನಿಮಗಾಗಿ ಒಂದು ಪದ್ಯ ಬರೆದಿದ್ದೇನೆ. ಮಕ್ಕಳು ದಂಪತಿಗೆ ದೇವರು ಕೊಟ್ಟ ದೊಡ್ಡ ವರ. ದಂಪತಿ ಅಂದರೆ ಗಂಡ ಹೆಂಡತಿ. ಮಕ್ಕಳು ದಂಪತಿಗೆ ದೇವರು ಕೊಟ್ಟ ದೊಡ್ಡ ವರ. ದೇವರು ಯಾವಾಗಲೂ ಹೂವಿನಂಥ ಮುದ್ದು ಮನಸ್ಸಿನ ಪರ. ದೇವರು ಯಾವಾಗಲೂ ಹೂವಿನಂಥ ಮುದ್ದು ಮನಸ್ಸಿನ ಪರ. ಭೂಮಿಯ ಮೇಲೆ ಮಗುವೊಂದು ಹುಟ್ಟಿತು ಎಂದಾದರೆ, ಭೂಮಿಯ ಮೇಲೆ ಮಗುವೊಂದು ಹುಟ್ಟಿತು ಎಂದಾದರೆ, ಸ್ವರ್ಗಲೋಕದಲ್ಲಿಯೂ ಎಲ್ಲರೂ ಆನಂದ ಪಡುವರಂತೆ. ಭೂಮಿಯ ಮೇಲೆ ಮಾತ್ರ ಅಲ್ಲ, ಸ್ವರ್ಗಲೋಕದಲ್ಲಿಯೂ ಎಲ್ಲರೂ ಆನಂದ ಪಡುವರಂತೆ. ಹಿಂದಿನ ಕಾಲದ ವಧುವಿಗೆ ಅಂದರೆ ಮದುಮಗಳಿಗೆ ಹಿರಿಯರು ಮನೆ ತುಂಬ ಮಕ್ಕಳಿರಲಿ ಎಂದು ಹರಸುತ್ತಿದ್ದರಂತೆ. ಹಿಂದಿನ ಕಾಲದ ವಧುವಿಗೆ ಹಿರಿಯರು ಮನೆ ತುಂಬ ಮಕ್ಕಳಿರಲಿ ಎಂದು ಹರಸುತ್ತಿದ್ದರಂತೆ. ದುಃಖದ ಸಂಗತಿ ಎಂದರೆ ಈಗಿನ ಸ್ತ್ರೀಯರಿಗೆ, ಮದುಮಗಳಿಗೆ ಸ್ತ್ರೀಯರಿಗೆ ಮಕ್ಕಳೇ ಬೇಡವಂತೆ. ದುಃಖದ ಸಂಗತಿ ಎಂದರೆ ಈಗಿನ ಕಾಲದ ಸ್ತ್ರೀಯರಿಗೆ ಮಕ್ಕಳೇ ಬೇಡವಂತೆ. ನಿಮ್ಮ ಅಪ್ಪ ಅಮ್ಮ ಹೀಗೆ ಮಾಡಿದ್ರೆ ನೀವು ಇಲ್ಲಿ ಇರ್ತಿರ್ಲಿಲ್ಲ ಅಲ್ಲ. ಸೃಷ್ಟಿಯ ಕಾರ್ಯ ಮುಂದುವರಿಯುವುದು ಹೇಗೆಂದು ತಿಳಿಯದಂತೆ. ಸೃಷ್ಟಿಯ ಕಾರ್ಯ ಮುಂದುವರಿಯುವುದು ಹೇಗೆಂದು ತಿಳಿಯದಂತೆ. ಈಗಿನ ಹೆಂಗಸರಿಗೆ ಸೌಂದರ್ಯ ಹಾಳಾಗುವುದು ಎಂಬ ಹೆದರಿಕೆಯಂತೆ. ಈಗಿನ ಹೆಂಗಸರಿಗೆ ಸೌಂದರ್ಯ ಹಾಳಾಗುವುದೆಂದು ಹೆದರಿಕೆಯಂತೆ. ಆದ ಕಾರಣ ಮಕ್ಕಳೇ ಬೇಡ. ಮಕ್ಕಳ ನಗು ಮನೆಯಲ್ಲಿ ಆನಂದ ತರುವುದು. ಮಕ್ಕಳ ನಗು ಮನೆಯಲ್ಲಿ ಆನಂದ ತರುವುದು. ಮಕ್ಕಳ ಮನಸ್ಸಿನಲ್ಲಿ ಯಾವ ದ್ವೇಷ ಕಲ್ಮಶ ಇರದು. ಮಕ್ಕಳ ಮನಸ್ಸಿನಲ್ಲಿ ಯಾವ ದ್ವೇಷ ಕಲ್ಮಶ ಇರದು. ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ತಪ್ಪು ಮಾಡಿದಲ್ಲಿ ತಿದ್ದೋಣ. ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ತಪ್ಪು ಮಾಡಿದಲ್ಲಿ ತಿದ್ದೋಣ. ವಿದ್ಯೆ, ಬುದ್ಧಿ, ಶಿಸ್ತು, ಮನುಷ್ಯತ್ವ ಕಲಿಸಿ ಬೆಳೆಸೋಣ. ವಿದ್ಯೆ, ಬುದ್ಧಿ, ಶಿಸ್ತು, ಮನುಷ್ಯತ್ವ ಕಲಿಸಿ ಬೆಳೆಸೋಣ. ಭಾರತದ ಪ್ರಧಾನ ಮಂತ್ರಿ ಜವಾಹರಲಾಲರಿಗೆ ಮಕ್ಕಳ ಮೇಲೆ ಪ್ರೀತಿ. ತಮ್ಮ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆ ಆಚರಿಸಿ ಎಂದರಂತೆ. ಇಂದಿನ ಪ್ರಜೆಗಳು ದೇಶದ ಮುಂದಿನ ಭವಿಷ್ಯವಂತೆ. ಮಕ್ಕಳು ಈ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಓದನ್ನು ಮುಂದುವರಿಸಬೇಕಂತೆ. ಮುದ್ದು ಮಕ್ಕಳೇ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಅನುದಿನವೂ ದೇವರು ನಿಮ್ಮನ್ನು ಹರಸಲಿ. ಇದು ನನ್ನ ಪ್ರಾರ್ಥನೆ ಮತ್ತು ನನ್ನ ಆಶೀರ್ವಾದ ನಿಮಗೆಲ್ಲರಿಗೂ. ಧನ್ಯವಾದಗಳು. ಕವಿ ಶ್ರೀಮತಿ ಮರಿಯಾ ಪಿಂಟರ್ ಅವರಿಗೆ ವಂದನೆಗಳು. ಇನ್ನು ನಮ್ಮ ಜೊತೆ ಇರುವಂತಹ ಮತ್ತೊಬ್ಬ ಕವಿ, ಬೈಜಿ ವರ್ಲ್ಡಿನ ಡೈರೆಕ್ಟರ್, ಸರ್ವಧರ್ಮ ಸಂಗಮದ ಟ್ರಸ್ಟಿ ಆಗಿರುವ ಹೇಮಾಚಾರ್ಯ ಸರ್ ಅವರು ತಮ್ಮ ಕವನವನ್ನು ವಾಚನ ಮಾಡಬೇಕು ಅಂತ ಹೇಳಿ ವಿನಂತಿಸ್ತಾರೆ. ಮಕ್ಕಳೇ, ನಾನು ಹೆಚ್ಚಾಗಿ ಕವಿತಾ ಬರೆಯೋದಿಲ್ಲ, ಆದ್ರೆ ಕವಿತಾ ಕೇಳ್ತೇನೆ ತುಂಬಾ. ಓಕೆ, ಹಾಗೆ ಕೇಳಿದ ಒಂದು ಕವಿತೆಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ನನಗೆ ಆಸೆ ಆಗ್ತದೆ. ನಾನು ಡ್ರೈವ್ ಮಾಡ್ತೇವರು ಇರುವಾಗ ಈ ಚಾನೆಲ್ ನಲ್ಲಿ ಕೆಲವೊಂದು ಕವಿತೆಗಳು ಬರ್ತಾ ಇವೆ. ಹೆಸರು ನೆನಪು ಆಗ್ಲಿಲ್ಲ, ನಾನು ಬರೆದಿಟ್ಟಿದ್ದೇನೆ, ಅದನ್ನು ನಾನು ಓದ್ತೇನೆ. ಇದು ನಿಜ ಸಂಗತಿ. ಅಮ್ಮ ಹೇಳ್ತಾರೆ ಡಾಕ್ಟರ್ ಆಗು ಅಲ್ವಾ? ಅಮ್ಮ ಹೇಳುದು ಯಾವಾಗ್ಲೂ ಡಾಕ್ಟರ್ ಆಗು ಅಂತ. ಅಪ್ಪ ಹೇಳ್ತಾರೆ
ಅವರ ಕಂಪೌಂಡರ್ ಆಗು ಅಲ್ವಾ. ಅಪ್ಪ ಯಾವಾಗಲೂ, ಯಾಕಂದ್ರೆ ಎರಡು ಪ್ರಾಬ್ಲಮ್ ಇದೆ ಅವರಿಗೆ. ಇಲ್ಲ ಹೇಳ್ತಾರೆ ನರ್ಸ್ ಆಗು, ಫಿಸಿಯೋಥೆರಪಿಸ್ಟ್ ಆಗು, ಅದರಲ್ಲಿ ಸ್ವಲ್ಪ ಹಣ ಆಗ್ತದಲ್ಲ, ಅದು ಆಗು. ಡಾಕ್ಟರ್ ಬೇಡ, ಯಾಕೆಂದ್ರೆ ಕಲಿಯಲಿಕ್ಕೆ ನಿಮ್ಗೆ ಕಷ್ಟ ಅಲ್ವಾ. ಅಪ್ಪ ಹೇಳುವುದು, ನಾನಲ್ಲ. ಕಲಿಯಲಿಕ್ಕೆ ಬಹಳ ಕಷ್ಟ. ಹಾಗೆ ನನ್ಗೆ ಹಣ ಕೊಡ್ಲಿಕ್ಕೂ ಕಷ್ಟ, ಡೊನೇಷನ್ ಕೊಡ್ಲಿಕ್ಕೆ ಹಿಡಿಬೇಕಲ್ಲ. ಬೇಡ, ನೀನು ಡಾಕ್ಟರ್ ಕಂಪೌಂಡರ್ ಆಗಿಡು. ಹಾಗೆ ನನ್ಗೆ ಇದು ಏನು ಬೇಡ, ಡಾಕ್ಟರ್ ಬೇಡ, ಕಂಪೌಂಡರ್ ಬೇಡ, ಏನು ಬೇಡ, ಫಿಸಿಯೋಥೆರಪಿಸ್ಟ್ ಬೇಡ, ಯಾವುದು ಬೇಡ. ನನ್ಗೆ ಆಗ್ಬೇಕು ಫಾರ್ಮೆಸಿಯಲ್ಲಿ ಅಟೆಂಡರ್ ಆಗ್ಬೇಕು. ಗೊತ್ತಾಯ್ತಾ? ಯಾರು ಫಾರ್ಮೆಸಿಯಲ್ಲಿ ಅಟೆಂಡರ್ ಅಂದ್ರೆ? ಡಾಕ್ಟರ್ ಎಷ್ಟು ಗಂಟೆಗೆ ಬರ್ತಾರಂತೆ ಬರೆದಿರ್ತಾರಲ್ಲ, ಅವರು ಅಟೆಂಡರ್. ಅವರದ್ದು ತುಂಬಾ ಕೆಲಸ ಇಲ್ಲ, ಬಹಳ ಈಸಿ ಕೆಲಸ. ಡಾಕ್ಟರ್ ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆ ಹೋಗ್ತಾರೆ ಅಂತ. ನಮ್ಗೆ ಇಲ್ಲ, ನೀವು ಬನ್ನಿ, ನಂತರ ನಾನು ನಂಬರ್ ಕೊಡ್ತೇನೆ ಅಂತ. ಅವ್ರ ಅಷ್ಟೇ ಕೆಲಸ. ಯಾರ ಭಯವೂ ಇಲ್ಲ, ಪ್ರೆಷರು ಇಲ್ಲ. ಬೆಳಿಗ್ಗೆ ಆ ಡಾಕ್ಟರ್ ಹತ್ರ, ಸಾಯಂಕಾಲ ಈ ಡಾಕ್ಟರ್ ಹತ್ರ, ಆಯ್ತಲ್ಲ. ಇಬ್ರು ಡಾಕ್ಟರ್ ಹತ್ರ ಹೋದ್ರೆ ನನ್ಗೆ ಫ್ರೀ ಮದ್ದು, ಗಂಡನಿಗೆ ಫ್ರೀ ಮದ್ದು, ಮಕ್ಕಳಿಗೆ ಫ್ರೀ ಮದ್ದು, ತಾಯಂದಿರಿಗೆ ಫ್ರೀ ಮದ್ದು, ಅಪ್ಪನಿಗೆ ಕೂಡ ಫ್ರೀ ಮದ್ದು ಅಲ್ವಾ. ಹಾಗೆ ಇದು ಕವಿತೆ ಮಾತ್ರ, ಇದು ನಿಜವಂತ ಯೋಚಿಸ್ಬೇಡಿ. ನೀವು ಡಾಕ್ಟರ್ ಆಗುದಾದ್ರೆ ಆಗಿ, ಆಯ್ತಾ. ನಾನು ಹಾಗೆ ಹೇಳಿದೆ ಅಂತ ನೀವು ಆಗದೆ ಇರಬೇಡಿ. ಇನ್ನೊಂದು ಕವಿತೆ, ಇದು ಕೂಡ ನಾನು ಡ್ರೈವ್ ಮಾಡುವಾಗ ಕೇಳಿದ್ದು. ಅವಳ ಚಂದದ ನಗೆ ಮತ್ತು ಸುಂದರ ಮೈಕಟ್ಟು ನೋಡಿ ನಾನು ಅವರ ಹತ್ರ ಮದ್ವೆ ಆದೆ, ಆ ಹುಡುಗಿ ಹತ್ರ ಮದ್ವೆ ಆದೆ. ಈಗ ಮದ್ವೆ ಆದ ಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟು, ಗ್ಯಾಸ್ ಬಿಲ್ ಕಟ್ಟು, ಮನೆಯ ಲೋನ್ EMI ಕಟ್ಟು ಅಲ್ವಾ. ನಮ್ಮ ಪ್ರೀತಿಯಲ್ಲಿ ಎಲ್ಲೋ ಬಿಕ್ಕಟ್ಟು. ಗೊತ್ತಾಗ್ತದೆ ನಿಮ್ಗೆ? ಗೊತ್ತಾಗುದಿಲ್ಲ ಕಂಡ್ರಲ್ಲ, ನಿಮ್ಗೆ ತುಂಬಾ ವರ್ಷ ಹೋಗ್ಬೇಕು, ಹಾಗೆ ಗೊತ್ತಾಗ್ತದೆ. ಶಿಲ್ಪಿ ಕಲ್ಲು ಕೆತ್ತಿದಾಗ ಅವ್ರಿಗೆ ಏನ್ ಹೇಳ್ತಾರೆ? ಶಿಲ್ಪಿಗೆ ಅದು ಶಿಲ್ಪ ಕಲೆ ಆಗ್ತದೆ ಅಲ್ವಾ, ಶಿಲ್ಪ ಕಲೆ ಆಗ್ತದೆ. ಅದೇ ಶಿಲ್ಪಿ ಇದು ಮಾಡುವ ಕಲ್ಲು ಕತ್ತುವಾಗ ಕಲ್ಲಿನ ಅಡಿಯಲ್ಲಿ ಬಿದ್ರೆ ಅದು ಕೊಲೆ ಆಗ್ತದೆ. ಒಂದು ಕಲೆ, ಇನ್ನೊಂದು ಕೊಲೆ. ಮೂರನೇದ್ದು, ನಿನ್ನನ್ನು ಬಿಟ್ಟು ನಾನು ಖಂಡಿತವಾಗಿ ಬಾಳೋದಿಲ್ಲ, ನಿನ್ನನ್ನು ಬಿಟ್ಟು ನಾನು ಖಂಡಿತವಾಗಿ ಬಾಳುವುದಿಲ್ಲ ಅಂತ ಹೇಳಿದ ಹುಡುಗಿ ಮೊನ್ನೆ ಬಂದಳು ನನ್ನ ಮದುವೆಗೆ. 3 ಮಕ್ಕಳನ್ನು ಬದಿಗೆ ಹೊತ್ಕೊಂಡು 3 ಮಕ್ಕಳನ್ನು ಹೊತ್ಕೊಂಡು ನನ್ನ ಮದುವೆಗೆ ಬಂದಳು. ನನ್ಗೆ ಬೆಸ್ಟ್ ವಿಷಯ ಹೇಳಲಿಕ್ಕೆ, ಆಯ್ತಾ. ನೀವು ಒಬ್ಬರೊಬ್ಬರ ಮಾತಾಡ್ತಾ ಇದ್ದೀರಿ, ಅದನ್ನು ಮಾತಾಡೋದು ಸ್ವಲ್ಪ ನಿಲ್ಲಿಸಿ, ಕೇಳಿ. ನಿಮ್ಗೆ ಅಗತ್ಯ ಇದ್ದ ಸಂಗತಿಗಳನ್ನು ನಾವು ಹೇಳ್ತಾ ಇದ್ದೇವೆ, ನೀವು ಕೇಳಿ ಅದನ್ನು, ಆಯ್ತಾ. ಧನ್ಯವಾದಗಳು. ಹೇಮಾಚಾರ್ಯ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಮುಂದಡಿಯುತ್ತ ನೋರ್ವ ನಮ್ಮ ಚುಟುಕು ಕವಿ ಎಡ್ವರ್ಡ್ ಲೋಬೋ ತೊಕ್ಕೋಟ್ರವರು ವೇದಿಕೆಗೆ ಬರಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಅವರ ಚುಟುಕನ್ನ ತಾವು ಆಸ್ವಾದಿಸಬೇಕು. ಕಟ್ಟ ಕಡೆಯದಾಗಿ ಮಕ್ಕಳಿಗೆ ಅವರ ಮಿಮಿಕ್ರಿಯೂ ಕೂಡ ಇದೆ. ಎಡ್ವರ್ಡ್ ಲೋಬೋ ತೊಕ್ಕೋಟ್ರವರು ವೇದಿಕೆ. ನನ್ನ ಚುಟುಕದ ಹೆಸರು ರಜೆ ಅಂದ್ರೆ ಇಷ್ಟ ನನಗೆ. ಇರುವ ಮಳೆ ಬರುತ್ತದೆ ಎಂದು ಶಾಲೆಗೆ ರಜೆ ಘೋಷಿಸಿದ್ದರು. ಯಾರು ರಜೆ ಘೋಷಿಸಿದ್ದು ಗೊತ್ತಿದೆ? ಜಿಲ್ಲಾಧಿಕಾರಿಯವರು. ಸಿಕ್ಕಿದೆಯಲ್ಲ ಮಳೆಯ ರಜೆ. ಮಳೆ ಬರುತ್ತದೆ ಎಂದು ಶಾಲೆಗೆ ರಜೆ ಘೋಷಿಸಿದರು. ಮಳೆ ರಜೆ ಹಾಕಿತ್ತು. ಯಾರು ರಜೆ ಹಾಕಿದ್ದು? ಮಳೆ ರಜೆ ಹಾಕಿತ್ತು. ಕಳವು ನಾ ನಗಲು ನಿನ್ನ ನಗುವನ್ನೇ ಕದ್ದಿದ್ದೇನೆ, ನಾ ನಗಲು ನಿನ್ನ ನಗುವನ್ನೇ ಕದ್ದಿರುವೆ, ಏಕೆಂದರೆ ನಿನ್ನಂತೆ ಮಗುವಾಗಲು.
ನಾ ನಗಲು ನಿನ್ನ ನಗುವನ್ನೇ ಕದ್ದಿರುವೆ ನಿಮ್ಮಂತೆ ಮಗುವಾಗಲು. ಅರ್ಥ ಎಲ್ಲವೂ ಅರ್ಥವಾಗಲಿ ಎಂದು ಸುಮ್ಮನಿದ್ದೆ, ಎಲ್ಲವೂ ಅರ್ಥವಾಗಲಿ ಎಂದು ಸುಮ್ಮನಿದ್ದೆ. ಎಲ್ಲರೂ ಬೇರೆ ಬೇರೆ ಅರ್ಥ ಹುಡುಕಿದರು, ಎಲ್ಲರೂ ಬೇರೆ ಬೇರೆ ಅರ್ಥ ಹುಡುಕಿದರು. ನಗು, ಮಗುವಿನ ಸುಂದರ ನಗು ಕಂಡು ಚಂದಿರ ಮರೆಯಾದ. ಮಗುವಿನ ಸುಂದರ ನಗು ಕಂಡು ಚಂದಿರ ಮರೆಯಾದ. ಏಕೆಂದರೆ ಮಗುವಿನ ಹಾಗೆ ಮುಗ್ಧ ನಗೆ ನಗಲು ಚಂದಿರನಿಗೆ ತಿಳಿದಿರಲಿಲ್ಲ. ಏಕೆಂದರೆ ಮಗುವಿನ ಹಾಗೆ ಮುಗ್ಧ ನಗೆ ನಗಲು ಚಂದಿರನಿಗೆ ತಿಳಿದಿರಲಿಲ್ಲ. ಧನ್ಯವಾದ. ತಮಗೂ ಧನ್ಯವಾದ. ಹಾಗೆ ನಮ್ಮ ಮುಂದಿನ ಕವಿ ನಮ್ಮ ಗೆಳೆಯ ಜೆಸ್ಸಿ ಪೀಟರ್ ಅವರು ಸುಮ್ಮನೆ ಇರಬೇಡ ತಮ್ಮ ಕವನವನ್ನ ವಾಚನ ಮಾಡ್ತಾರೆ. ಗೋಷ್ಠಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಮನ್ಸೂರ್ ಮುಲ್ಕಿ ಅವರೇ, ಅವರು ಇವತ್ತು ನಮ್ಮ ಭಾಗ್ಯ ಅಂತ ಹೇಳಬೇಕು. ಯಾಕೆಂದ್ರೆ ಇದೇ ಶಾಲೆಯ ವಿದ್ಯಾರ್ಥಿ ಇವತ್ತು ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದಾರೆ. ಮಾತ್ರವಲ್ಲ, ಅವರು ಒಬ್ಬರು ಪೊಲೀಸ್ ಅಧಿಕಾರಿ ಕೂಡ ಹೌದು. ನಿಮ್ಗೆಲ್ಲ ಆಸೆ ಉಂಟಲ್ಲ ಜೀವನದಲ್ಲಿ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ. ಇದೇ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ ಇವತ್ತು ಪೊಲೀಸ್ ಅಧಿಕಾರಿಯಾಗಿ ಅವರ ಉದ್ಯೋಗ ಮಾತ್ರವಲ್ಲ, ಅವರು ಹಲವು ಪ್ರತಿಭೆಗಳಿವೆ ಅವರಲ್ಲಿ. ಉತ್ತಮ ಕವಿಗಳು, ಉತ್ತಮ ಹಾಡುಗಾರರು, ಹಾಗೆ ಹಲವು ಪ್ರತಿಭೆಗಳನ್ನು ಹೊಂದಿರುವ ಮನ್ಸೂರ್ ಮುಲ್ಕಿ ಅವರು ಇವತ್ತಿನ ಕವಿಗೋಷ್ಠಿ ಅಧ್ಯಕ್ಷರು. ಅವರ ಅನುಮತಿಯನ್ನು ಕೋರುತ್ತಾ ನನ್ನ ಕವಿತೆಯನ್ನು ಓದಲು ಇಚ್ಛೆ ಪಡ್ತೇನೆ. ನಾನು ಯಾಕೆ ಈ ಪೀಠಿಗೆಯನ್ನು ಹೇಳಿದ್ದೇನೆ ಹೇಳಿದ್ರೆ, ನನ್ನ ಕವಿತೆ ಹೆಸರು ಕೂಡ ಸುಮ್ಮನೆ ಇರಬೇಡ. ನೀವು ಮಕ್ಕಳು ಸುಮ್ಮನೆ ಇರಬಾರ್ದು, ಏನಾದ್ರೂ ಮಾಡ್ತಾ ಇರ್ಬೋದು. ನೀವು ಚಿಕ್ಕ ಮಗುವನ್ನು ನೋಡ್ಬೋದು, ಏನಾದ್ರೂ ಮಾಡ್ತಾ ಇರ್ತದೆ ಕೆಲಸ. ಅದೇ ರೀತಿ ನೀವು ಸುಮ್ಮನೆ ಇರಬಾರ್ದು. ನನ್ನಿಂದ ಆಗುದಿಲ್ಲ, ನಾನು ಏನ್ ಮಾಡ್ಲಿಕ್ಕೆ ಬೇಜನಿಲ್ಲ ಅಂತ ಭಾವಿಸಬಾರ್ದು. ನನ್ನಿಂದ ಆಗ್ತದೆ, ನಾನು ಏನಾದ್ರೂ ಮಾಡ್ಬೇಕು, ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕಂತ ನೀವು ಪ್ರಯತ್ನವನ್ನು ಮಾಡ್ತಾ ಹೋದ್ರೆ ನೀವು ಕೂಡ ಒಂದು ದಿನ ಉತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಬಹುದು. ನನ್ನ ಕವಿತೆಯ ಶೀರ್ಷಿಕೆ ಸುಮ್ಮನೆ ಇರಬೇಡ. ಸುಮ್ಮನೆ ಇರಬೇಡ, ಏನಾದರೂ ಬರೆ. ಸುಮ್ಮನೆ ಇರಬೇಡ, ಏನಾದರೂ ಬರೆ. ಬರೆಯಲು ಒಳೆಯದಿದ್ದರೆ ಏನಾದರೂ ಗೀಚಿ ಬಿಡು. ನಿನ್ನೊಳಗೂ ಇರಬಹುದು ಮಹಾಕವಿಯೊಬ್ಬ, ಅವನನ್ನು ಎಚ್ಚರಿಸು. ನಿನ್ನೊಳಗೂ ಇರಬಹುದು ಮಹಾಕವಿಯೊಬ್ಬ, ಅವನನ್ನು ಎಚ್ಚರಿಸು. ಸುಮ್ಮನೆ ಇರಬೇಡ, ಏನಾದ್ರೂ ಹಾಡು. ಸುಮ್ಮನೆ ಇರಬೇಡ, ಏನಾದ್ರೂ ಹಾಡು. ಹಾಡಲಾಗದಿದ್ದರೆ ಕಿರಿಚು, ಹಾಡಲಾಗದಿದ್ದರೆ ಕಿರಿಚು. ನಿನ್ನೊಳಗೂ ಇರಬಹುದು ಹಾಡುಗಾರನೊಬ್ಬ, ಅವನನ್ನು ಹುಡುಕು. ನಿನ್ನೊಳಗೂ ಇರಬಹುದು ಹಾಡುಗಾರನೊಬ್ಬ, ಅವನನ್ನು ಹುಡುಕು. ಸುಮ್ಮನೆ ಕೂರಬೇಡ, ಯಾರು ನಡೆಯದ ಹಾದಿಯಲ್ಲಿ ನಡೆ. ಎಲ್ಲರೂ ನಡೆಯುವ ಹಾದಿಯಲ್ಲಿ ಎಲ್ಲರೂ ನಡೆಯುತ್ತಾರೆ, ಹಾಗಲ್ಲ. ಸುಮ್ಮನೆ ಕೂರಬೇಡ, ಯಾರು ನಡೆಯದ ಹಾದಿಯಲ್ಲಿ ನೀ ನಡೆ. ಯಾರಿಗೆ ಗೊತ್ತು ಆ ದಾರಿ ನಿನ್ನ ಜೀವನದ ಅಂತಿಮ ಗುರಿಯತ್ತಲೇ ಸಾಗುತ್ತಿರಬಹುದು. ಗುಂಪಿನಲ್ಲಿ ಗುಂಪಾಗಬೇಡ, ಏಕಾಂಗಿಯಾಗಿ ನಿಲ್ಲು. ಗುಂಪಿನಲ್ಲಿ ಗುಂಪಾಗಬೇಡ, ಏಕಾಂಗಿಯಾಗಿ ನಿಲ್ಲು. ನಿನ್ನ ಮೌಲ್ಯಗಳೊಂದಿಗೆ ರಾಜಿ ಆಗಬೇಡ. ಈ ಜಗತ್ತು ಏಡಿಗಳಿಗೆ ಜೈಕಾರ ಆಗ್ತದೆ, ಈ ಜಗತ್ತು ಏಡಿಗಳಿಗೆ ಜೈಕಾರ ಆಗ್ತದೆ. ಆದರೆ ಸಮಯ ಅವರನ್ನು ಕಸದ ಬುಟ್ಟಿಗೆ ಎಸೆಯುತ್ತದೆ, ಆದರೆ ಸಮಯ ಅವರನ್ನು ಕಸದ ಬುಟ್ಟಿಗೆ ಎಸೆಯುತ್ತದೆ. ನೀನು ಚರಿತ್ರೆಯ ವಿದ್ಯಾರ್ಥಿ ಆಗಬೇಡ, ನೀನು ಚರಿತ್ರೆಯ ವಿದ್ಯಾರ್ಥಿ ಆಗಬೇಡ. ನೀನೇ ಆ ಚರಿತ್ರೆ ಆಗು, ನೀನೇ ಆ ಚರಿತ್ರೆಯಾಗು. ಧನ್ಯವಾದಗಳು. ವಂದನೆಗಳು ಜೆಸ್ಸಿ ಪೀಟರ್ ಅವರಿಗೆ. ಮುಂದಿನ ಕವಿ ನವೀನ್ ಕಿರೇರ ಸುರತ್ಕಲ್ ರವರ ಕೆಲವು ಸುಂದರವಾದಂತಹ ಚುಟುಕುಗಳು. ನಾನು ಕೆಲವು ಚುಟುಕುಗಳನ್ನು ಕವಿತೆಯ ಹೆಸರು ದುರ್ಬಲ. ಯಾರನ್ನು ದುರ್ಬಲರೆಂದು ಕಡೆಗಣಿಸಲಾರದು, ಯಾರನ್ನು ದುರ್ಬಲರೆಂದು ಕಡೆಗಣಿಸಲಾರದು. ನನ್ನ ನಿನ್ನ ಉಸಿರನ್ನು ತಡೆಯಲಾರದ ಗಡಿರೇಖೆ, ಬಲಿಷ್ಠ ಸೈನಿಕರ ಜೀವವನ್ನು ಅದೇಗೆ ಹಿಂಡಿದೆ ನೋಡು. ಎಲೆ ಎಲೆ ಎಳೆ ಮಗುವಿನಂತೆ ಎಷ್ಟು ಇಬ್ಬನಿಯಲ್ಲಿ ಮಿಂದರೂ ಮತ್ತೆ ಧೂಳಿನಲ್ಲೇ ಆಟವಾಡುತ್ತದೆ. ಮುಂದಿನ ಚುಟುಕು ಚಿಂತೆ. ಚಿಂತೆ ಕಾಗೆ
ತನ್ನ ಬಣ್ಣ ಮತ್ತು ಧ್ವನಿಯ ಬಗ್ಗೆ ಚಿಂತಿಸಲು ಹೋಗಿದ್ದರೆ, ಕಾಗೆ ತನ್ನ ಬಣ್ಣ ಮತ್ತು ಧ್ವನಿಯ ಬಗ್ಗೆ ಚಿಂತಿಸಲು ಹೋಗಿದ್ದರೆ ಇಷ್ಟೊಂದು ವರ್ಷ ಬದುಕುತ್ತಿರಲಿಲ್ಲ. ತಾಯಿ ಕುರುಡನಾಗಿದ್ದ ನನಗೆ ಅದ್ಯಾರೋ ಪುಣ್ಯಾತ್ಮರು ದಾರಿ ತೋರಿಸಿದರು. ಕುರುಡನಾಗಿದ್ದ ನನಗೆ ಅದ್ಯಾರೋ ಪುಣ್ಯಾತ್ಮರು ದಾರಿ ತೋರಿಸಿದ್ದರು. ಕಣ್ಣು ಕಾಣದ ನೀ ಇಲ್ಲಿಗೆ ಹೇಗೆ ಮುಟ್ಟಿದ್ದು ಎಂದು ಇನ್ನೊಬ್ಬ ಕುರುಡ ತಗಾದೆ ಎತ್ತಿದ್ದಾನೆ. ಕಣ್ಣು ಕಾಣದ ನೀ ಇಲ್ಲಿಗೆ ಹೇಗೆ ಮುಟ್ಟಿದ್ದು ಎಂದು ಇನ್ನೊಬ್ಬ ಕುರುಡ ತಗಾದೆ ಎತ್ತಿದ್ದಾನೆ. ಮೌಲ್ಯ ಮೌಲ್ಯ ನಾ ಪ್ರಪಂಚಕ್ಕೆ ಕಾಲಿಡುವ ಮುಂಚಿನ ನೆನಪು ತುಂಬಾ ಬೆಲೆಯುಳ್ಳದ್ದಾಗಿರಬೇಕು. ನಾ ಪ್ರಪಂಚಕ್ಕೆ ಕಾಲಿಡುವ ಮುಂಚಿನ ನೆನಪು ತುಂಬಾ ಬೆಲೆಯುಳ್ಳದ್ದಾಗಿರಬೇಕು. ಇಲ್ಲದಿದ್ದರೆ ಪರಮೇಶ್ವರ ಅದನ್ನು ಹೀಗೆ ಅಡಗಿಸಿಡುತ್ತಿರಲಿಲ್ಲ. ಇಲ್ಲದಿದ್ದರೆ ಪರಮೇಶ್ವರ ಅದನ್ನು ಹೀಗೆ ಅಡಗಿಸಿಡುತ್ತಿರಲಿಲ್ಲ. ಧನ್ಯವಾದಗಳು. ಒಟ್ಟು 5 ಕವಿಗಳು ತಮ್ಮ ಕವನಗಳನ್ನು ವಾಚನ ಮಾಡಿದ್ದಾರೆ. ಇವತ್ತು ವೇದಿಕೆಯಲ್ಲಿ ಲಿಗೋನಿ ಹಿರ್ಗಾನ ಕವಿಯವರು ನಮ್ಮ ಜೊತೆ ಇರಬೇಕಿತ್ತು. ಬಹುಶಃ ಅವರು ತುರ್ತು ಕೆಲಸದಲ್ಲಿ ಹೊರಗಿರೋದರಿಂದ ಅವರ ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಕವಿವರ್ಯರೇ, ಅದರಲ್ಲೂ ಬಹಳ ಮುಖ್ಯವಾಗಿ ನನ್ನ ಮಿತ್ರ ನವೀನ್ ಪಿರೇರ ಸುರತ್ಕಲ್ರವರೇ, ಇವತ್ತು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಶೂಸ್, ಸಾಕ್ಸ್ ಮತ್ತು ಜೊತೆಗೆ ಆಟಿಕೆಗಳನ್ನು ನೀಡ್ತಕ್ಕಂತಹ ಪೊಯಿಟಿಕಾ 45 ಈ ಕಾರ್ಯಕ್ರಮದಲ್ಲಿ ಕೇವಲ ಇಲ್ಲಿಯ ವಿದ್ಯಾರ್ಥಿಗಳಿಗೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಸುಮಾರು 6 ಶಾಲೆಯ ವಿದ್ಯಾರ್ಥಿಗಳಿಗೆ, ಅರ್ಥಾತ್ 1,000 ವಿದ್ಯಾರ್ಥಿಗಳಿಗೆ ಅವರು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂದರೆ ನಮಗೆ ಖಂಡಿತವಾಗಲೂ ಸಂತೋಷ ಆಗುತ್ತೆ. ಹಾಗೆ ದೇವರ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಾನು ಮುಂದುವರಿಸುತ್ತಾ ಇವತ್ತಿನ ಪೊಯಿಟಿಕಾ ಈ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ನನ್ನನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಬಹಳ ಗೌರವವನ್ನು ನೀಡಿದ್ದೀರಿ. ಬಹಳ ಸಂತೋಷವಾಗತಕ್ಕಂತಹದ್ದು ಏನು ಅಂದರೆ, ವಿದ್ಯಾರ್ಥಿಗಳು ಆಲಿಸಬೇಕು, ನಾನು ಇದೇ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಯಾಗಿರ್ತೇನೆ. ಇವತ್ತು ಈ ಶಾಲೆಯಲ್ಲಿ ನಾನು ಬೇಬಿ ಸಿಟ್ಟಿಂಗ್ಸ್ ತರಗತಿಯಿಂದ ಓದಿ ಇಲ್ಲಿಂದ ಉನ್ನತ ವ್ಯಾಸಂಗವನ್ನು ಮುಂದುವರಿಸಿ ಮತ್ತೆ ಪೊಲೀಸ್ ಇಲಾಖೆಗೆ ಬಂದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಬಹುಶಃ ವಿದ್ಯಾರ್ಥಿಗಳು ಬಹಳ ಸ್ಪಷ್ಟವಾಗಿ ಆಲಿಸಬೇಕು. ಬಾಲ್ಯದಲ್ಲಿ ನನಗೆ ನಮ್ಮ ಈ ಶಾಲೆಯಲ್ಲಿ ಸಿಕ್ಕಿದಂತಹ ವಿದ್ಯೆ, ಶಿಸ್ತು ಮತ್ತು ನಡತೆ ಜೊತೆಗೆ ಗುಣಗಳನ್ನು ಹೊಂದಿಕೊಂಡ ಕಾರಣದಿಂದಲೇ ನಾನಿವತ್ತು ಒಂದು ಹಂತಕ್ಕೆ ಬೆಳೆದಿದ್ದೀನಿ ಅನ್ನೋದನ್ನು ಸಂತೋಷ ಪಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಕೂಡ ಅಷ್ಟೇ, ನನ್ನ ಬ್ಯಾಚಿನಲ್ಲಿದ್ದಂತಹ ಬಹಳಷ್ಟು ವಿದ್ಯಾರ್ಥಿಗಳು ಅಧ್ಯಾಪಕರು, ಪ್ರೊಫೆಸರು ಹಾಗೂ ಡಾಕ್ಟರ್ಗಳು ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ಶಾಲೆ ಒಳ್ಳೆಯ ಉತ್ತಮ ವಿದ್ಯಾರ್ಥಿಗಳನ್ನು ಕೊಟ್ಟಂತಹ ಶಾಲೆ. ನೀವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಉತ್ತುಂಗದಲ್ಲಿ ಹೆಸರನ್ನು ತರುವುದರ ಜೊತೆಗೆ, ಹೆತ್ತ ತಂದೆ ತಾಯಿಗಳಿಗೆ ಹೆಸರನ್ನು ತರುವುದರ ಜೊತೆಗೆ ಈ ಶಾಲೆಯ ಹೆಸರನ್ನು ಕೂಡ ಭಾರತಾದ್ಯಂತ, ಜಗತ್ತಿನಾದ್ಯಂತ ನೀವು ಪ್ರಕಾಶಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳಾದ ಶಿಕ್ಷಣಾರ್ಥಿಗಳೇ, ಅತಿ ಪ್ರಿಯರಾದ ವಿದ್ಯಾರ್ಥಿಗಳೇ, ಇವತ್ತು ಈ ಕಾರ್ಯಕ್ರಮವನ್ನು ಏನು ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆಯೋ ಅದಕ್ಕಿಂತಲೂ ಬಹಳ ಮುಖ್ಯವಾದಂತಹ ಕಾರ್ಯಕ್ರಮವೇ ನವೀನ್ ಪಿರೇರರವರು ನಡೆಸಿಕೊಟ್ಟಂತಹ ಕಾರ್ಯಕ್ರಮ ಆಗಿದೆ ಅಂತ ನಾನು ಬಣ್ಣಿಸ್ತೀನಿ. ಅದೇನೇ ಇರಲಿ, ನಾನು
ಇದೇ ಶಾಲೆಯಲ್ಲಿ ಇಲ್ಲಿ ಕೆಳಗೆ ಒಂದು ಸಣ್ಣ ಗ್ರೌಂಡ್ ಇತ್ತು, ಅಲ್ಲಿ ನಮ್ಮ ಆಟಿಕೆಗಳು ನಡೀತಾ ಇತ್ತು, ಆಟೋಟ ಸ್ಪರ್ಧೆಗಳು. ಮತ್ತು ಅಲ್ಲಿ ಕೆಳಗೆ ಒಂದು, ಅದೀಗ ಇಲ್ಲ ಬಹುಶಃ, ಒಂದು ಬಿಲ್ಡಿಂಗ್ ಇತ್ತು. ಮತ್ತು ಇದೇ ರೀತಿ ನಾವು ಇದೇ ಶಾಲೆಯಲ್ಲಿ ನಿಮ್ಮ ಥರನೇ ಕೂತ್ಕೊಂಡು ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಇದೇ ರೀತಿ ವೇದಿಕೆಯಲ್ಲಿ ಬರುವಂಥ ವಿದ್ಯಾರ್ಥಿಗಳಾಗಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಬಹುಶಃ ಅವಾಗ ನಮ್ಮ ಭಗಿನಿಯವರು ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆಯನ್ನು ಮಾಡಿದರು, ಯಾರು ಕವಿಗಳ ಹೆಸರನ್ನು ಹೇಳಿ ಅಂತ. ಕೆಲವು ವಿದ್ಯಾರ್ಥಿಗಳು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಹೆಸರನ್ನು ಹೇಳಿದರು. ಹಾಗೆ ಬೇರೆ ಕೆಲವು ಹೆಸರುಗಳನ್ನು ಹೇಳಿದರು. ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೂರ್ರವರ ಹೆಸರನ್ನು ಕೂಡ ಹೇಳಿದರು. ರವೀಂದ್ರನಾಥ್ ಠಾಗೂರ್ರವರು ನಮ್ಮ ದೇಶದ ರಾಷ್ಟ್ರಗೀತೆಯನ್ನೇ ರಚನೆ ಮಾಡಿದವರು. ಕುವೆಂಪುರವರ ಹೆಸರನ್ನು ವಿದ್ಯಾರ್ಥಿ ಹೇಳಿದ. ಕುವೆಂಪುರವರ ಕಾವ್ಯನಾಮ ಏನು ಅಂತ ಹೇಳ್ಬೋದೇ? ಯಾರು ಹೇಳ್ತಾರೆ? ಕುವೆಂಪುರವರ ಕಾವ್ಯನಾಮ ಏನು? ಅವರ ಕಾವ್ಯನಾಮವೇ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಮತ್ತೋರ್ವ ಮಹಾನ್ ಕವಿ ಇದ್ದಾರೆ ನಮ್ಮ ಜನಪದ ಸಾಹಿತ್ಯದಲ್ಲಿ, ದ.ರಾ. ಬೇಂದ್ರೆಯವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರ ಕಾವ್ಯನಾಮ ಏನು? ಅಂಬಿಕಾ ತನಯ ದತ್ತ. ನನಗೆ ನೆನಪು ಬರುತ್ತೆ, ಕುವೆಂಪುರವರ ಪ್ರಥಮ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೀರಿ ವಿದ್ಯಾರ್ಥಿಗಳು. ಬಹುಶಃ ಪಠ್ಯಪುಸ್ತಕದಲ್ಲಿ ಎಲ್ಲಿಯೂ ಕೂಡ ಇಲ್ಲದ ಒಂದು ವಿಚಾರವನ್ನು ಕುವೆಂಪುರವರು ಬಹಳ ದಶಕಗಳ ಹಿಂದೆಯೇ ವಿದ್ಯಾರ್ಥಿಗಳಿಗೆ ವಿವರಿಸಿದ್ದಾರೆ. ಆ ಕಾವ್ಯದ ಒಂದು ತುಣುಕು ಏನು ಅಂತ ಹೇಳಿದರೆ, ಮಗು ಬರುತ್ತಾ ಇದೆ ಲಾರಿ, ಮಗು ಬರುತ್ತಾ ಇದೆ ಲಾರಿ, ಅದಕ್ಕಿಲ್ಲ ಬ್ರೇಕು, ಮಗು ಬರುತ್ತಾ ಇದೆ ಲಾರಿ, ಅದಕ್ಕಿಲ್ಲ ಬ್ರೇಕು, ಬರೀ ಎಕ್ಸಲೇಟರು ಮತ್ತು ಹಾರ್ನು. ಮಗು ಬರುತ್ತಾ ಇದೆ ಲಾರಿ, ಅದಕ್ಕಿಲ್ಲ ಬ್ರೇಕು, ಬರೀ ಎಕ್ಸಲೇಟರು ಮತ್ತು ಹಾರ್ನು. ಮಗು ನೀ ದಾರಿ ಬಿಟ್ಟು ದೂರ ಸರಿ, ಮಗು ನೀ ದಾರಿ ಬಿಟ್ಟು ದೂರ ಸರಿ ಅಂತ ಸಂಚಾರದ ಬಗ್ಗೆ ಅದಾಗಲೇ ಕುವೆಂಪುರವರು ನಮಗೆ ಹೇಳಿಕೊಟ್ಟಿದ್ದಾರೆ. ಇದಿದ್ರೂ ಈ ವಿಚಾರಗಳ ಮಧ್ಯೆ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಏನು ಅಂತ ಹೇಳಿದರೆ, ಇವತ್ತು ನೀವು SSLCವರೆಗೆ ವಿದ್ಯಾಭ್ಯಾಸವನ್ನು ಮಾಡುವುದಾದರೂ ಕೂಡ ನಿಮ್ಮ ಜೊತೆ ಹೆತ್ತವರೂ ಕೂಡ SSLCವರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಪುನರುಪಿ ಮಾಡ್ತಾ ಇದ್ದಾರೆ ಅಂತ ನಾನು ಬಣ್ಣಿಸ್ತೀನಿ. ಯಾಕಂದರೆ ನಿಮ್ಮನ್ನು ಶಾಲೆಯಿಂದ ಮನೆಗೆ ಕರ್ಕೊಂಡು ಬರೋದು, ಜೊತೆಗೆ ಮನೆಯಿಂದ ಶಾಲೆಯಿಂದ ಮನೆಗೆ ಕರೆದುಕೊಂಡು ಹೋಗೋದು ಕೆಲಸವನ್ನು ಹೆಚ್ಚಿಗೆ ಹೆತ್ತವರು ಮಾಡ್ತಾರೆ. ವಿದ್ಯಾರ್ಥಿಗಳು ನೀವು ಯಾವುದೇ ಕಾರಣಕ್ಕೂ ರಸ್ತೆಯನ್ನು ದಾಟುವಾಗ ಒಂದು ಬಾರಿ ಯೋಚಿಸಬೇಕು, ನಿಮ್ಮ ಮುಂದೆ ಹಿಂದೆ ಎಡಭಾಗ ಮತ್ತು ಬಲಭಾಗ ಯಾವುದೇ ವಾಹನಗಳು ಇಲ್ಲ ಅಂತ ನಿಖರವಾದ ನಂತರವೇ ನೀವು ರಸ್ತೆಯನ್ನು ದಾಟಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾವೆಲ್ಲರೂ ಹೇಳ್ತೀವಿ, ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಏನು, ಮುಂದಿನ ಪ್ರಜೆಗಳು. ನಾವು ಸ್ವಲ್ಪ ಬದಲಾವಣೆ ಮಾಡುವ, ಇಂದಿನ ವಿದ್ಯಾರ್ಥಿಗಳೇ ಇಂದಿನ ಪ್ರಜೆಗಳು. ನಾವು ಮುಂದಿನ ಪ್ರಜೆಗಳಲ್ಲ, ಈಗಲೇ ನಾವು ಪ್ರಜೆಗಳಾಗಿದ್ದೀವಿ, ಇಂದಿನ ಪ್ರಜೆಗಳು. ಹಾಗಿದ್ರೆ ಇವತ್ತು ಅಂಕಿಅಂಶಗಳನ್ನು ನೋಡಿದಾಗ ಬಹಳಷ್ಟು ಅಪಘಾತಗಳಲ್ಲಿ ವಿದ್ಯಾರ್ಥಿಗಳ ಸಾವು ನೋವುಗಳು ಸಂಭವಿಸುವುದನ್ನು ನಾವು ನೋಡಿದ್ದೀವಿ. ಆ ಕಾರಣದಿಂದ ವಿದ್ಯಾರ್ಥಿಗಳು ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ರಸ್ತೆಯ ನಿಯಮವನ್ನು ಪಾಲಿಸಬೇಕು. ಹಾಗೆ ಹೆಚ್ಚು ಸಮಯವನ್ನು ಖಂಡಿತ ತಗೊಳ್ಳೋದಿಲ್ಲ, ಬದಲಾಗಿ ಒಂದು ಸಣ್ಣ ವಿಚಾರವನ್ನು ನಿಮ್ಮ ಮುಂದೆ ಇಡಲು ಬಯಸ್ತೀನಿ. ವಿದ್ಯಾರ್ಥಿಗಳು ಮತ್ತು ಹೆತ್ತವರು ಜೊತೆಯಾಗಿ ಆಲಿಸಬೇಕು. ಒಂದು ತಾಯಿ ತನ್ನ ಗರ್ಭಾವಸ್ಥೆಯಲ್ಲಿ ಆಸ್ಪತ್ರೆಗೆ ಅಂತ ಹೋಗ್ತಾರೆ. ಆಸ್ಪತ್ರೆಗೆ ಹೋದಾಗ ಅಲ್ಲಿಂದ ಚಿಕಿತ್ಸೆ ಪಡೆದು ಹೆರಿಗೆಯಾಗಿ ಮಗುವನ್ನು ಎಲ್ಲಿಂದ ಕರ್ಕೊಂಡು ಬರ್ತಾರೆ? ವಾಹನದಲ್ಲಿ ರಸ್ತೆಯ ಮುಖೇನ ಕರೆದುಕೊಂಡು ಬರ್ತಾರೆ. ಇದಾಗಿ ಆ ಮಗು ಶಾಲೆಗೆ ಹೋಗಬೇಕು ಅಂತ ಹೇಳಿದರೆ ರಸ್ತೆಯನ್ನು ಬಳಸುತ್ತೆ ಅಥವಾ ವಾಹನವನ್ನು ಬಳಸುತ್ತೆ. ಮಗು ಯೌವನಾವಸ್ಥೆಗೆ ಬಂದಾಗ, ಯುವಕನಾಗಿದ್ದಾಗ ಅವಾಗಲೂ ಕೂಡ
ಯುವಕ ಅಥವಾ ಯುವತಿಯಾಗಿದ್ದಾಗ ಅವಾಗಲೂ ಕೂಡ ವಾಹನವನ್ನು ಬಳಸ್ತಾರೆ ಮತ್ತು ರಸ್ತೆಯನ್ನು ಬಳಸ್ತಾರೆ. ಇದಾಗಿ ಯುವಕನಿಂದ ಅವನು ಕೆಲಸಕ್ಕೆ ಹೋಗುವಾಗ ಅವಾಗಲೂ ಕೂಡ ಯುವಕ ಅಥವಾ ಯುವತಿ ಅವರು ವಾಹನವನ್ನು ಬಳಸ್ತಾರೆ ಮತ್ತು ರಸ್ತೆಯನ್ನು ಬಳಸ್ತಾರೆ. ಹೀಗೆ ಅವರು ವಿವಾಹ ಆದಾಗ ವಿವಾಹ ಮಂಟಪದಿಂದ ತನ್ನ ಪತ್ನಿಯನ್ನ ಯಾವುದರಲ್ಲಿ ಕರ್ಕೊಂಡು ಬರ್ತಾರೆ? ವಾಹನದಲ್ಲಿ ಕರ್ಕೊಂಡು ಬರ್ತಾರೆ, ಜೊತೆಗೆ ರಸ್ತೆಯನ್ನ ಬಳಕೆ ಮಾಡ್ತಾರೆ. ಒಟ್ಟಾರೆಯಾಗಿ ಈ ಜಗತ್ತಿನಲ್ಲಿ ಒಂದು ಶಿಶುವಿನ ಜನನ ಮತ್ತು ವೃದ್ಧಾಪನದಲ್ಲಿ ಮರಣ ರಸ್ತೆ ಮತ್ತು ವಾಹನವನ್ನು ಅವಲಂಬಿಸಿಕೊಂಡಿದೆ ಅಂತ ಹೇಳ ಬಯಸ್ತೇನೆ. ಯಾಕೆ ವೃದ್ಧಾಪನದಲ್ಲಿ ರಸ್ತೆಯನ್ನು ಅವಲಂಬಿಸಿಕೊಂಡಿದೆ ಅಂದರೆ, ನಾವು ಮೃತಪಟ್ಟಾಗಲೂ ಕೂಡ ನಮ್ಮ ಮೃತದೇಹವನ್ನು ಎಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ? ವಾಹನದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಮತ್ತು ರಸ್ತೆಯನ್ನು ಬಳಕೆ ಮಾಡ್ತಾರೆ. ಒಂದು ಶಿಶುವಿನ ಜನನ, ವೃದ್ಧಾಪನದಲ್ಲಿ ಮರಣ, ಇದೆರಡೂ ಕೂಡ ರಸ್ತೆ ಮತ್ತು ವಾಹನವನ್ನು ಅವಲಂಬಿಸಿದೆ. ಆ ಕಾರಣದಿಂದ ವಿದ್ಯಾರ್ಥಿಗಳು ಬಹಳ ಗಂಭೀರವಾಗಿ ನೀವು ರಸ್ತೆ ದಾಟುವುದನ್ನು, ರಸ್ತೆಯ ನಿಯಮಗಳನ್ನು, ವಾಹನ ಸಂಚಾರದಲ್ಲಿ ಯಾವ ರೀತಿ ನಾವು ಸಂಚಾರ ಮಾಡಬೇಕು ಅನ್ನೋದನ್ನು ನೀವು ಕಲಿತ್ಕೊಳ್ಬೇಕು ಅಂತ ಹೇಳುತ್ತಾ ಇವತ್ತಿನ ಈ ಕವಿಗೋಷ್ಠಿಯಲ್ಲಿ ಕವಿಗಳ ಕೆಲವು ವಾಚನ ಮಾಡಿದಂತಹ ಕವಿಗಳ ಕವಿತೆಯ ವಿಮರ್ಶನೆಯನ್ನು ಮಾಡಲು ಬಯಸ್ತೇನೆ. ಪ್ರಥಮವಾಗಿ ನಮ್ಮ ಹಿರಿಯ ಕವಿ ಮರಿಯಾ ಪಿಂಟೋ ಅವರು ದೇವರ ವರ ಅನ್ನತಕ್ಕಂತಹ ಒಂದು ಕವಿತೆಯನ್ನ ಇಲ್ಲಿ ವಾಚನ ಮಾಡಿ, ಈ ಲೇಖನದಲ್ಲಿ ತಾಯಿಯಂದಿರ ಮಹತ್ವ, ಅವರ ತ್ಯಾಗ, ಪ್ರೀತಿ, ಸೇವಾ ಮನೋಭಾವನೆಗಳನ್ನು ವಿವರಿಸಿದರು. ತಾಯಿ ಮನೆಯ ಆಧಾರ, ಕುಟುಂಬದ ಬೆಳಕು, ಮಕ್ಕಳಿಗೆ ಮೊದಲ ಗುರು. ಅವರ ನೋವು, ಸಂತಸ ಎಲ್ಲವನ್ನು ಮರೆತು ಕುಟುಂಬಕ್ಕಾಗಿ ಬದುಕುವವರು, ಮಕ್ಕಳ ಸುಖಕ್ಕಾಗಿ ತನ್ನ ಕನಸುಗಳನ್ನ ಬಲಿಯಾಗಿಸುವ ಶಕ್ತಿ ತಾಯಿಗೆ ಇದೆ. ತಾಯಿಯ ಆಶೀರ್ವಾದ ಮತ್ತು ಪ್ರೇರಣೆ ಮಗುವಿನ ಯಶಸ್ಸಿನ ದಾರಿಗೆ ಕಾರಣವಾಗಿರುತ್ತದೆ ಅನ್ನೋದು ಅವರ ಕವಿತೆಯ ಸಾರಾಂಶವಾಗಿತ್ತು. ಬಹಳ ಸುಂದರವಾದ ಕವಿತೆಯನ್ನ ಕವಿ ಮರಿಯಾ ಪಿಂಟೋರವರು ನಮಗೆ ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ. ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂತಹ ಮತ್ತೋರ್ವ ಕವಿ ಎಡ್ವರ್ಡ್ ಲೋಪಸ್. ಇವರು ನಮ್ಮ ಬಹಳ ಹಳೆಯ ಮಂಗಳೂರಲ್ಲಿ ಪದೇ ಪದೇ ನಾವು ಭೇಟಿಯಾಗ್ತೀವಿ. ಕವಿ ಎಡ್ವರ್ಡ್ ಲೋಪೋರ್ ಅವರ ಕೆಲವು ಚಿಕ್ಕ ಚಿಕ್ಕ ಕವನಗಳು ಅಥವಾ ಚುಟುಕುಗಳನ್ನ ನಾನು ವಿಮರ್ಶೆ ಮಾಡಲು ಬಯಸ್ತೇನೆ. ಒಂದನೇ ಚುಟುಕು ರಜೆ. ಮಕ್ಕಳು ಅವರ ರಜೆಯ ಚುಟುಕನ್ನ ಕೇಳಿದಾಗ ಬಹುಶಃ ಸ್ವಲ್ಪ ನಗುವನ್ನು ಬೀರಿದ್ದು ಅಂತ ಅನಿಸುತ್ತೆ. ಮಳೆ ಬರುತ್ತದೆ ಎಂದು ಶಾಲೆಗೆ ರಜೆ ಘೋಷಿಸಿದರು, ಮಳೆ ರಜೆ ಹಾಕಿ. ಶಾಲೆಯಲ್ಲಿ ಬರಬೇಡಿ, ಇವತ್ತು ಬರಬೇಡಿ, ರಜೆ ಇತ್ತು, ರಜೆ ಇದೆ, ಮಳೆ ಇದೆ ಅಂತ ರಜೆಯನ್ನ ಘೋಷಣೆ ಮಾಡಿದ್ರು. ಆದ್ರೆ ಏನಾಯ್ತು? ಮಳೆನೇ ಬರಲಿಲ್ಲ. ಇಲ್ಲಿ ಕವಿ ಒಂದು ಸುಂದರ ವಿರೋಧಾಭ್ಯಾಸವನ್ನ ಹೇಳುತ್ತಾರೆ. ಶಾಲೆಯವರು ಮಳೆ ಬರುತ್ತದೆ ಎಂದು ಮುಂಚಿತವಾಗಿ ರಜೆ ಘೋಷಿಸಿದ್ರು, ಆದ್ರೆ ವಿಚಿತ್ರವಾಗಿ ಮಳೆ ಬಂದೇ ಬರಲಿಲ್ಲ. ಮಳೆ ರಜೆ ಹಾಕಿದಂತೆ ಕವಿ ಹಾಸ್ಯ ಮತ್ತು ತಿರುಗು ಮುರುಗು ಮೂಲಕ ಪರಿಸ್ಥಿತಿಯನ್ನ ಹೇಳಿದರು. ಎರಡನೇ ಚುಟುಕು ಅವರದು ಕಳವು. ಕಳವು ಅಂದ್ರೆ ನಿಜವಾದ ಕಳ್ಳತನ ಅಲ್ಲ, ಯಾರೋ ಒಂದವರ ನಗು, ಅವರ ನಿರ್ಲೇಚ ಸಂತೋಷ, ಅದನ್ನು ನೋಡಿದಾಗ ನಾನು ನಗುತ್ತೇನೆ, ನಿನ್ನ ನಗು ನನಗೆ ಪ್ರೇರಣೆ, ಅದು ಮಗುವಿನಷ್ಟು ನಿರ್ಲೇಚ್ಯವಾದ್ದರಿಂದ ನನ್ನಂತೇನು ಆಗಬೇಕೆಂಬ ಆಸೆ ಎನ್ನುವಂತಹ ಒಂದು ವಿವರಣೆಯನ್ನು ನೀಡಿದ್ದಾರೆ. ಹಾಗೆ ಅರ್ಥ ಅನ್ನೋದನ್ನು ಕೂಡ ಅವರು ವಾಚನ ಮಾಡಿದ್ದಾರೆ. ಕವಿ ಮೌನವಾಗಿದ್ದಾನೆ ಅರ್ಥವಾಗಲಿ ಎಂದು, ಗದ್ದಲ ತಪ್ಪಿಸಲು, ಗಾಳಿ ತಂಪಾಗಲು. ಆದರೆ ಜನರು ಮೌನದ ಅರ್ಥವನ್ನು ತಪ್ಪಾಗಿ ಅರ್ಥೈಸಿದರು. ಪ್ರತಿಯೊಬ್ಬರು ತಮ್ಮದೇ ರೀತಿಯಲ್ಲಿ ಅವನ ಮೌನಕ್ಕೆ ಅನಗತ್ಯ ಅರ್ಥಗಳನ್ನು ಕೊಟ್ಟರು. ಜೀವನದಲ್ಲೂ ಹೀಗೆ ಮೌನವನ್ನು ಜನರು ತಪ್ಪಾಗಿ ಓದುತ್ತಾರೆ ಅಂತ ವಿವರಿಸಿದರು. ಇನ್ನೊಂದು ಚುಟುಕು ಅವರದು ನಗು. ಮಗುವಿನ ನಗು ಮುಗ್ಧ, ನಿರ್ಲೇಪ, ಪವಿತ್ರ. ಚಂದ್ರನ ಸೌಂದರ್ಯವು ಅದರ ಮುಂದೆ ಮಂಕಾಗಿ ಹೋಗುತ್ತದೆ. ಚಂದ್ರ ಸುಂದರವಾದರೂ ಮಗುವಿನತನ ಚಂದ್ರನಿಗೆ ಇಲ್ಲ. ಅದು ಪ್ರಕೃತಿ ಮನಸ್ಸಿನ ಸುಂದರ ಹೋಲಿಕೆ ಅಂತ
ವಿವರಿಸಿದ್ರು. ಕವಿ ಎಡ್ವರ್ಡ್ ಲೋಬೋರ್ ಅವರಿಗೆ ನಮ್ಮ ಈ ವೇದಿಕೆಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ನಮಗೂ ನಿಮಗೆಲ್ಲರಿಗೂ ತಿಳಿದಿರತಕ್ಕಂತಹ ಹಿರಿಯ ಕವಿ ಹೇಮಾಚಾರ್ಯ ಸರ್ ಅವರು ಬಹಳ ಸುಂದರವಾಗಿಯೂ ವ್ಯಂಗ್ಯವಾಗಿಯೂ ವೈಪರೀತ್ಯವಾದಂತಹ ಚಿತ್ರಗಳ ಮೂಲಕ ಕೆಲವು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟರು. ಅವರ ಕವಿತೆಯ ಮೊದಲ ಸಾಲಿನಲ್ಲಿ ಒಂದು ಕಹಿ ವಾಸ್ತವಿಕತೆಯನ್ನ ನೀಡ್ತಾರೆ. ಕನಸಿನಲ್ಲಿ ಕಾಣುವ ಪ್ರೇಮ ಮತ್ತು ಮದುವೆಯ ನಂತರ ಎದುರಾಗುವ ಜೀವನದ ಹೊಣೆಗಾರಿಕೆಗಳ ನಡುವಿನ ದೊಡ್ಡ ಅಂತರವನ್ನ ಬಹಳ ಸರಳವಾಗಿ ಹೇಳುತ್ತವೆ. ಪ್ರೀತಿ ಕವಿತೆಗಳಲ್ಲಿ ಮಧುರವಾಗಿದ್ದರೂ ನಿಜ ಜೀವನದಲ್ಲಿ ಅದನ್ನು ಒಡೆದು ಹಾಕುವ ಕತ್ತಿಯಂತೆ ಕಾಣುತ್ತದೆ ಅಂತ ವಿವರಿಸಿದೆ. ಶಿಲ್ಪಿ ಉಪಮಾನ ಬಹಳ ಚೆನ್ನಾಗಿದೆ. ಇದು ಸಮಾಜದ ನ್ಯಾಯ ಅನ್ಯಾಯದ ವಿಚಾರಣೆಯಂತೆ ಓದುಗರ ಮನಸ್ಸಿಗೆ ಮತ್ತು ಕೆಲಸಕ್ಕೆ ಕಲ್ಲು ಬೇಕು, ಆದರೆ ಕರ್ಮಕಾರನ ಮೇಲೆ ಕಲ್ಲು ಬಿದ್ದರೆ ಅದು ಅಪರಾಧ ಎನ್ನುವ ವ್ಯತ್ಯಾಸವನ್ನು ಕವಿತೆಯು ಅದ್ಭುತವಾಗಿ ತೋರಿಸಿದೆ. ಒಟ್ಟಾರೆಯಾಗಿ ಭಾಷೆ ನೇರ ಮತ್ತು ತೀಕ್ಷ್ಣ, ಸಾಮಾಜಿಕ ವ್ಯಂಗ್ಯ, ನೋವು, ವಾಸ್ತವ, ಕಲೆ, ಓದುಗನ ಹೃದಯಕ್ಕೆ ಚುಚ್ಚುವ ಸಾಲುಗಳು, ಚಿತ್ರಣಗಳು ಸರಳವಾದರೂ ಬಹಳ ಅರ್ಥಗರ್ಭಿತವಾಗಿ ಕವಿವರ್ಯರಾದ ಶ್ರೀಯುತ ಹೇಮಾಚಾರ್ಯ ಸರ್ ಅವರಿಗೆ ವಂದನೆಗಳು. ನವೀನ್ ಹಿರಿಯರ ಸುಡುವುದನ್ನು ಅವರ ಬರಹವೇ ಬಹಳ ಸೊಗಸು ಮತ್ತು ಅದರಲ್ಲಿ ತೀಕ್ಷ್ಣತೆ, ಅದರಲ್ಲಿ ಆಳವನ್ನ ನಮಗೆ ಮೂಡಿಸುತ್ತದೆ. ಕವಿತಾ ಸ್ವಭಾವಕ್ಕೆ ತುಂಬಾ ಸೂಕ್ತವಾದ ಅವರ ಕವಿತೆಗಳು. ಮೊದಲನೇ ಚುಟುಕು ಬಹುಶಃ ದುರ್ಬಲ. ಅವರ ವಿಮರ್ಶೆ ದುರ್ಬಲತೆ ಎಂದರೆ ನಿಜವಾಗಿಯೂ ಏನು ಎಂಬ ಪ್ರಶ್ನೆಯನ್ನು ಎತ್ತುತ್ತದೆ. ಬಾಹ್ಯವಾಗಿ ದುರ್ಬಲವಾದಂಥದ್ದೇ ಕೆಲವು ಸಂದರ್ಭಗಳಲ್ಲಿ ಅತ್ಯಂತ ಶಕ್ತಿಯುತವಾಗಿರಬಹುದು ಎಂಬ ವಿರೋಧಾಭ್ಯಾಸ ತತ್ವ ಇಲ್ಲಿ ಗಡಿರೇಖೆಯನ್ನು ಮೀರಿ ಆಲೋಚನೆಯ ದಾರ ಚಿತ್ರಣವನ್ನು ನಮಗೆ ನೀಡುತ್ತದೆ. ಇನ್ನೊಂದು ಚುಟುಕು ಎಲೆ. ಈ ಚುಟುಕು ತುಂಬಾ ಚೆನ್ನಾಗಿದೆ. ಎಳೆಯ ಮಗು ಎದೆ ಇಬ್ಬನಿ ಗೂಡು ಸುಲಭವಾಗಿ ಮನಸ್ಸಿನಲ್ಲಿ ಮೂಡುವ ಮುಗಿದು ಚಿತ್ರಣವನ್ನು ನೀಡಿದೆ. ಜೀವನದಲ್ಲಿ ಎಷ್ಟೇ ಹೊಳೆಯಲ್ಲಿ ಅಂತಿಮವಾಗಿ ಮಟ್ಟಿಗೆ ಮರಳುವ ಅರ್ಥವನ್ನ ಚೆನ್ನಾಗಿ ಹಿಡಿದಿದೆ. ಕವಿತೆ ಸರಳ, ಸೊಗಸಾದ, ಚಿಕ್ಕದಾದರೂ ಆಗಿರುವುದು ಬಹಳ ಸೂಕ್ತವೆನಿಸಿದೆ. ಇನ್ನೊಂದು ಕಾಗೆಯ ಉದಾಹರಣೆ ಅತ್ಯಂತ ಸರಿಯಾದ ವ್ಯಂಗ್ಯವಾಗಿದೆ. ಸ್ವಭಾವದ ಬಗ್ಗೆ ಚಿಂತಿಸುತ್ತಿದ್ದರೆ ದೀರ್ಘಾಯುಷ್ಯ ಸಾಧಿಸದೆ ಇರುತ್ತಿತ್ತು. ಇಲ್ಲಿ ಸ್ವೀಕಾರ ಮತ್ತು ಸಂತೃಪ್ತಿ ಎಂಬ ಸಂದೇಶ ಒಬ್ಬ ಕವಿಯಿಂದ ಬರುವ ಉತ್ತಮ ದರ್ಶನ. ಮತ್ತೊಂದು ಚುಟುಕು ಅವರದು ದಾರಿ. ಇದು ತುಂಬಾ ತತ್ವಮಯವಾದಂತಹ ಚುಟುಕು. ಒಬ್ಬ ಕುರುಡ ಮತ್ತೊಬ್ಬನಿಗೆ ದಾರಿ ತೋರಿಸಿದರೂ ಮೂರನೇ ವ್ಯಕ್ತಿ ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ಪ್ರಶ್ನಿಸುವ ವ್ಯಂಗ್ಯ. ಜೀವನದಲ್ಲಿ ನಮ್ಮ ಪ್ರಯತ್ನಗಳನ್ನು ಕಂಡುಕೊಳ್ಳದೆ ದಾರಿ ತೋರಿಸುವವರನ್ನೇ ಪ್ರಶ್ನಿಸುವ ಸಮಾಜದ ಚಿತ್ರಣ ಬೌದ್ಧನ ಗಂಭೀರತೆಯ ಕಡೆಯದಾಗಿ ಅವರದು ಮೌಲ್ಯ. ಅತ್ಯಂತ ಆಳವಾದ ದಾರ್ಶನಿಕ ಚಿಂತನೆ ಹುಟ್ಟಿನ ಮುಂಚಿನ ನೆನಪು ಅಮೂಲ್ಯವಾದುದೇ ಆಗಿದೆ. ಅದಕ್ಕಾಗಿ ದೇವರು ಅದನ್ನು ಒದಗಿಸಿದ್ದಾನೆ ಎನ್ನುವುದು ಅಸ್ತಿತ್ವ, ಆತ್ಮ, ನೆನಪುಗಳ ತಾತ್ವಿಕ ವಿಚಾರಣೆ. ನವೀನ್ ಹಿರಿಯರ ಬಳಿಗೂ ಈ ವೇದಿಕೆಯಲ್ಲಿ ನಾವು ವಂದನೆಗಳನ್ನು ಕಡೆಯದಾಗಿ ಸುಮ್ಮನೆ ಇರಬೇಡ. ಒಂದು ಕವಿತೆಗಳಲ್ಲಿ ಬಹಳ ಆಳವಾದಂತಹ ಸಾಹಿತ್ಯವನ್ನು ನೀಡಿದ ಕವಿ. ನೀವೆಷ್ಟು ಇದನ್ನು ಆಳವಾಗಿ ಚಿಂತಿಸಿದ್ದೀರಿ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಸುಮ್ಮನೆ ಇರಬೇಡ ಮಹಾಕವಿಯೊಬ್ಬ ಅವರು ಪ್ರಾರಂಭಿಸುತ್ತಾ ಮತ್ತೆ ನೀನು ಸುಮ್ಮನೆ ಇರಬೇಡ, ನಿನ್ನೊಳಗೊಬ್ಬ ಹಾಡುಗಾರನಿದ್ದಾನೆ, ನೀನು ಅವನನ್ನು ಹುಡುಕಿ ಬಿಡು ಅನ್ನುವ ಸಂದೇಶ ಸುಮ್ಮನೆ ಕೂರಬೇಡ. ಯಾರಿಗೆ ಗೊತ್ತು ಆದಾಗಿ ಆ ಜೀವನದ ಅಂತಿಮ ಗುರಿಯತ್ತಲೇ ನೀನು ಸಾಗುತ್ತಿರಬೇಕು. ಗುಂಪಿನಲ್ಲಿ ಗುಂಪಾಗಬೇಡ, ಏಕಾಂಗಿಯಾಗಿ ನೀನು ನಿನ್ನ ಮೌಲ್ಯಗಳೊಂದಿಗೆ ರಾಜಿಯಾಗಬೇಡ, ಜಗತ್ತಿಗೆ ಹೇರಿಯಾಗಬೇಡ. ಸಂಚಾರ ಆಗುತ್ತದೆ, ಕಸದ ಕೃತಿಯೇ ಸಿಗ್ತದೆ, ಚರಿತ್ರೆಯ ವಿದ್ಯಾರ್ಥಿಯಾಗಬೇಡ. ಕಡೆಯ ಸಾಲು ನೋಡಿ, ನೀನು ಚರಿತ್ರೆಯ ವಿದ್ಯಾರ್ಥಿಯಾಗಬೇಡ, ನೀನೇ ಆ ಚರಿತ್ರೆಯಾಗು ಅನ್ನತಕ್ಕಂತಹ ಈ ಕವನ ಆಳವಾದಂತಹ ಸಾಹಿತ್ಯವನ್ನ ನೀಡಿದೆ ಮತ್ತು ಎಂದೂ ಕೂಡ ಚಿರಾಯುಗವಾಗಿ ನೆಲೆನಿಲ್ಲುತ್ತದೆ ಅಂತ ನಾವಿಲ್ಲಿ ಇಷ್ಟೊಂದು ಕವಿಗಳಲ್ಲಿ ಈ ಒಂದು ಕವಿತೆ ನನ್ನ ಮನಸ್ಸಿಗೆ ಬಹಳಷ್ಟು ಮುದ ನೀಡಿದ್ದು. ಜಸ್ಟಿಸ್ ಅವರಿಗೆ ಈ ವೇದಿಕೆ. ಕಡೆಯದಾಗಿ ನಾವು
ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ತಲುಪಿದ್ದೀವಿ. ಬಹಳಷ್ಟು ಮುಂದಿನ ದಿನಗಳಲ್ಲಿ ಖಂಡಿತವಾದರೂ ನನಗೆ ಅವಕಾಶ ಸಿಕ್ಕಿದ್ರೆ ಇದೇ ಶಾಲೆಯಲ್ಲಿ ನಾನು ಓದಿದಂತಹ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಚಾರ ನಿಯಮದ ಬಗ್ಗೆ ಮತ್ತು ಮಾದಕ ವ್ಯಸನಗಳ ಬಗ್ಗೆ ಹಾಗೂ ಪೋಕ್ಸೋ ಕಾಯ್ದೆಗಳ ಬಗ್ಗೆ ಇನ್ನಿತರ ವಿಚಾರಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡಲು ಇಷ್ಟಪಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ಮಂಗಳೂರು ನಗರದ ಸರಿಸುಮಾರು 1800ಕ್ಕೂ ಮೇಲ್ಪಟ್ಟಂತಹ ಕಾಲೇಜುಗಳಲ್ಲಿ ನಾನು ಈ ಒಂದು ಉಪನ್ಯಾಸವನ್ನು ನೀಡಿದ್ದೀನಿ. ಈಗಲೂ ಕೂಡ ನಾನು ವಿದ್ಯಾರ್ಥಿಗಳಿಗೆ ಆ ಬಗೆಯ ಉಪನ್ಯಾಸಗಳನ್ನ ನೀಡ್ತಾ ಇದ್ದೀನಿ. ಹಾಗೆ ಸರಿಸುಮಾರು 320 ಸಾಹಿತ್ಯಗಳು ನನ್ನದಿದೆ. ಅದರಲ್ಲಿ ಜನಪದ ಸಾಹಿತ್ಯ, ಕವನ ಸಂಕಲನಗಳು, ಅಭಾವಿಗಳು, ಚುಟುಕುಗಳು ಮತ್ತಿತರ ಸಾಹಿತ್ಯಗಳು ನನ್ನದಿದೆ. ಯಾರಾದರೂ ಓದುತ್ತೀರಿ ಅಂತಾದ್ರೆ ಪ್ರತಿನಿಧಿಯಲ್ಲಿ ಕಾಣಲು ಸಾಧ್ಯ. ಕಡೆಯದಾಗಿ ನನ್ನ ಒಂದು ಕವನವನ್ನ ನಿಮ್ಮ ಮುಂದೆ ವಾಚನ ಮಾಡುತ್ತಾ ಅಂತಿಮ ಘಟ್ಟಕ್ಕೆ. ಈ ಒಂದು ಕವಿತೆ ಒಂದು ಗುಡಿಸನ್ನ ಬಗ್ಗೆ ಜನಪದ ಸಾಹಿತ್ಯ ಇದೆ. ಇದೊಂದು ಕವಿತೆ ಒಂದು ಗುಡಿಸನ್ನಲ್ಲಿ ವಾಸಿಸುವಂತಹ ಒಂದು ಕುಟುಂಬದ ಬಗ್ಗೆ, ಇದರ ಆಳ ಸಾಹಿತ್ಯವನ್ನ ನೀವು ಅರ್ಥೈಸಿಕೊಳ್ಳಬೇಕು. ಕನ್ನಡದಲ್ಲಿ ಒಂದು 3 ತಿಂಗಳ ಹಿಂದೆ ಜನಪದ ಸಾಹಿತ್ಯದಲ್ಲಿ ನನಗೆ ಮೈಸೂರು ಯೂನಿವರ್ಸಿಟಿಯಿಂದ ದತ್ತಿ ಪ್ರಶಸ್ತಿಯೂ ಕೂಡ ಲಭ್ಯವಾಯಿತು. ಎಲ್ಲವೂ ಕೂಡ ಖಂಡಿತವಾಗಲೂ ನಮ್ಮ ಬಾಲ್ಯ ಈ ಶಾಲೆಯಿಂದಲೇ ಪ್ರಾರಂಭ ಆಯಿತು ಅಂತ ಮತ್ತೊಮ್ಮೆ ನಾನು ಇದನ್ನ ಹೇಳಬೇಕು. ಹಾಗೆ ಈ ಒಂದು ಕವಿತೆ ನನ್ನ ಮನೆ ಒಂದು ಗುಡಿಸಲಿನ ಒಳಗಿನ ಚಿತ್ತಾರವನ್ನ ನಿಮಗೆ ಹೇಳಿದೆ. ವಿದ್ಯಾರ್ಥಿಗಳು ಕನ್ನಡದ ಆಳ ಸಾಹಿತ್ಯದಲ್ಲಿ ಗಮನ. ಕವಿತೆಯ ಶೀರ್ಷಿಕೆ ನನ್ನ ಮನೆ. ಹೆತ್ತವರು ಇದನ್ನು ಗುಡಿಸಲೊಳಗೆ ಮಲಗಿದೆನೆಂದರೆ, ಗುಡಿಸಲೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ. ಗುಡಿಸಲೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ. ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ ಬಾನೇ ನನ್ನ ಪ್ರಪಂಚ, ಬಾನೇ ನನ್ನ ಪ್ರಪಂಚ. ಗುಡಿಸಲೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ. ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ ಬಾನೇ ನನ್ನ ಪ್ರಪಂಚ, ಬಾನೇ ನನ್ನ ಪ್ರಪಂಚ. ನಗುವ ಚಂದಿರ ಬೀರುವ ಬೆಳಕು ನನ್ನ ಗುಡಿಸಲ ಸೊಗಸು. ನಗುವ ಚಂದಿರ ಬೀರುವ ಬೆಳಕು ನನ್ನ ಗುಡಿಸಲ ಸೊಗಸು. ಬದುಕು ಬೆಳದಿಂಗಳ ಬೆಳಕು. ನಗುವ ಚಂದಿರ ಬೀರುವ ಬೆಳಕು ನನ್ನ ಗುಡಿಸಲ ಸೊಗಸು. ಬದುಕು ಬೆಳದಿಂಗಳ ಬೆಳಕು. ಗುಡಿಸಲೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ. ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ ಬಾನೇ ನನ್ನ ಪ್ರಪಂಚ, ಬಾನೇ ನನ್ನ ಪ್ರಪಂಚ. ನಲಿಯುವ ಚಂದಿರ ಉದುರುವ ಚುಕ್ಕಿ ಪ್ರತಿದಿನ ನನಗೆ ಹಬ್ಬ ಹಬ್ಬ. ನಲಿಯುವ ಚಂದಿರ ಉದುರುವ ಚುಕ್ಕಿ ಪ್ರತಿದಿನ ನನಗೆ ಹಬ್ಬ ಹಬ್ಬ. ನನಗದುವೇ ಕಬ್ಬ ಕಬ್ಬ. ಚೊಚ್ಚಲ ನಗುವಿನ ಮಧು ಮಂಚವು ನನ್ನ ಗುಡಿಸಲ ನೆಲವು. ಚೊಚ್ಚಲ ನಗುವಿನ ಮಧು ಮಂಚವು ನನ್ನ ಗುಡಿಸಲ ನೆಲವು. ಬಾಳಿನ ಸುಂದರ ಗುಡಿಯು. ಗುಡಿಸಲೊಳಗೆ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ. ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ ಬಾನೇ ನನ್ನ ಪ್ರಪಂಚ. ಬೀಸುವ ಗಾಳಿಗೆ
ಕೃತಿಕ ಮಳೆಯೂ ನೆಲಕ ಮಣ್ಣಿನ ಸುವಾಸನೆ ಮಲ್ಲಿಗೆಯಂತೆ ಎನ್ನ ಮನಕ ಬೀಸುವ ಗಾಳಿಗೆ ಕೃತಿಕ ಮಳೆಯೂ ನೆಲಕ ಮಣ್ಣಿನ ಸುವಾಸನೆ ಮಲ್ಲಿಗೆಯಂತೆ ಎನ್ನ ಮನಕ ಗುಡಿಸಲ್ಲೇ ಮಲಗಿದೆನೆಂದರೆ ಮೋಡದಿ ತೇಲಿದ ಹಾಗೆ ಚಂದ್ರನು ಹತ್ತಿರ ಚುಕ್ಕಿಯು ಹತ್ತಿರ ಬಾನೇ ನನ್ನ ಪ್ರಪಂಚ ಬಾನೇ ನನ್ನ ಪ್ರಪಂಚ ಬಾನೇ ನನ್ನ ಪ್ರಪಂಚ. ಇಷ್ಟೊಂದು ವಿಚಾರಗಳನ್ನ ಕಡಿಮೆ ಅವಧಿಯಲ್ಲಿ ನಿಮ್ಮ ಮುಂದೆ ನಾನು ನನ್ನ ಕನ್ನಡ ಅಕ್ಷರಾಭ್ಯಾಸದಲ್ಲಿ ಮತ್ತು ಮಾತಿನಲ್ಲಿ ಯಾವುದೇ ಲೋಪದೋಷಗಳು ಬಂದಿದ್ದೆ ಅದೆಲ್ಲವೂ ಕೂಡ ನಿಮ್ಮ ಮೇಲಿರ್ತಕ್ಕಂಥ ಅತಿಯಾದ ಅಭಿಮಾನದಿಂದ ಬಂತೆಂದು ಭಾವಿಸಿ ನನ್ನನ್ನ ಇದೇ ವೇದಿಕೆಯಲ್ಲಿ ಮತ್ತೊಮ್ಮೆ ಭಗಿನಿಯರಿಗೆ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ, ಸಿರಿ ಕನ್ನಡ. ವಿದ್ಯಾರ್ಥಿಗಳಿಗೆ ಎಡ್ವರ್ಡ್ ಲೋಬೋ ಸರ್ ಅವರು ಮಿಮಿಕ್ರಿಯನ್ನ ಮಾಡ್ತಾರೆ, ಕೇಳಿ. ನಾನು ಈಗ ಒಂದು ಹಾಡನ್ನು ಹಾಡ್ತೇನೆ. ಕನ್ನಡ ರಾಜ್ಯೋತ್ಸವದ ತಿಂಗಳಾದ್ದರಿಂದ ಕನ್ನಡದ ಹಾಡಿನಿಂದ ನಾನು ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಹೇ ಬಾಜೋ ತಾತ ತಗಡಿಗಿತಾ ತಾತ ತಗಡಿಗಿತಾ ತಾತ ತಗಡಿಗಿತಾ. ಹೇ ಯಾವ ಹಾಡು ಇದು? ವಾ, ಕರೆಕ್ಟ್, ಗೊತ್ತಿದೆ ನಿಮಗೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿ ಅಲೆಗಾಡಿಸುವ ಬಂಡೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಈಗ ರಾಜ್ಕುಮಾರ್ ಅವರು ಇಲ್ಲಿ ಬಂದ್ರೆ ಏನಾಗುತ್ತೆ? ಖುಷಿ ಆಗುತ್ತಾ? ಮಕ್ಕಳೇ ಹೇಗಿದ್ದೀರಾ? ಹಸಿವಾಗುತ್ತೆ ಮಕ್ಕಳೇ. ಇವತ್ತು ಏನು ಕಾರ್ಯಕ್ರಮ? ಕವಿಗೋಷ್ಠಿ ಮತ್ತೇನಿದೆ? ಏನು ಹೇಳಿ? ಇವತ್ತು ನಿಮಗೆ ಶೂ ಮತ್ತೆ ಸಾಕ್ಸ್ ಮತ್ತೆ ಆಟಿಕೆಯನ್ನು ಕೊಡ್ತಾರೆ, ಹೌದಲ್ವಾ? ಹಾಗಾದ್ರೆ ಈ ಶೂ ಮತ್ತು ಸಾಕ್ಸ್ ಮತ್ತು ಆಟಿಕೆಯನ್ನು ಕೊಟ್ಟವ್ರಿಗೊಂದು ಚಪ್ಪಾಳೆ ತಟ್ಟಬೇಕಲ್ಲ. ಇದಕ್ಕೆ ನವೀನ್ ಪಿರೇರ ಅವರ ಜೊತೆ ತುಂಬಾ ಜನ ದಾನಿಗಳು ಕೂಡ ಸಹಕರಿಸಿದ್ದಾರೆ, ಅವರಿಗೊಂದು ಚಪ್ಪಾಳೆ. ನಿಮ್ಮನ್ನೆಲ್ಲ ನೋಡಿಕೊಂಡು ತುಂಬಾ ಖುಷಿ ಆಯ್ತು ನನಗೆ. ಹಾಗೆ ಕಿರಕಿರ ಆರ್ಲಿಕ್ಸ್ ಅಂತ ಕೇಳಿದ್ರಪ್ಪ, ಕೊಡದೆ ಮೇಲೆ ಕೊಡದೆ ಅಂತ ಹೇಳಬೇಕು. ಅಯ್ಯಪ್ಪ ಕಿರಕಿರ, ಎಸ್ ಥ್ಯಾಂಕ್ ಯು. ಹಾಗೆ ಅಂಬರೀಷ್ ಅವರು, ನೋಡಿ ಕರ್ನಾಟಕದಲ್ಲಿ ನೀವು ಕನ್ನಡ ಮಾತಾಡಬೇಕು. ಶಂಕರ್ ನಾಗ್ ಅವರು, ನನಗೆ ಬರೋದಿಲ್ಲ, ಟ್ರೈ ಮಾಡ್ತೇನೆ. ಒಂದು ನೋಟ ಹೇಳ್ತಾಳೆ, ನೀವು ಕರ್ನಾಟಕದ ನೀವು ಕನ್ನಡ ಮಾತಾಡಬೇಕು. ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಚಂದ್ರಕಮ್ಮ ಅಂತಮ್ಮ
ನಾವು ಯಶ್ ಅಂತಮ್ಮ. ಓಕೆ, ಇನ್ನು ಕೆಲವೊಂದು ವಾಯ್ಸ್ಗಳಿವೆ. ಈಗ ನಾವು ರೈಲ್ವೆ ಸ್ಟೇಷನಲ್ಲಿ ಹೋದಾಗ ಯಾವೆಲ್ಲ ವಾಯ್ಸ್ಗಳು ಬರ್ತದೆ ಕೇಳಿದ್ದೀರಾ? ರೈಲಲ್ಲಿ ಹೋಗಿದ್ದೀರಾ? ಚಾಯ್ 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 ಕಭಿ ಕಭಿ ಕಾಫಿ 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 ಮದ್ದೂರೋಡ ಚಾಯ್ ಚಾಯ್ ಚಾಯ್. ಈಗ ನಗುವಲ್ಲಿ ಹಲವಾರು ವಿಧಗಳಿವೆ. ಯಾವ ಯಾವ ರೀತಿಯಲ್ಲಿ ನಗ್ತೀರಿ ನೀವು? ಕೆಲವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಗ್ತೀರಲ್ಲ. ಈಗ ನಗುವ ಬಗ್ಗೆ ಏನು ಅಂದರೆ, ಕೆಲವರು ನಗ್ತಾರೆ ಖಾಲಿ ನಗು ಮಾತ್ರ, ನಾನ್ ಸ್ಟಾಪ್ ಅದು. ಕೆಲವರು ಸೌಂಡೇ ಇಲ್ಲ, ಹೌದಲ್ವಾ? ಕೆಲವರು ನಗು ಹೇಗಿರ್ತದೆ ಬೇರೆ ಬೇರೆ ರೀತಿಯಲ್ಲಿ. ಇದ್ಯಾವುದು ರಾಕ್ಷಸ ನಗು ಅಂತ ಹೇಳ್ತೇವೆ ಇದಕ್ಕೆ. ಮತ್ತೊಂದು ತುಂಬ ನಗುಗಳಿವೆ, ಈಗ ನನಗೆ ನೆನಪಿಗೆ ಬರ್ತಾ ಇಲ್ಲ. ಓಕೆ, ಇದು ನಗು ಮತ್ತು ಅಳು ಎರಡು ಒಟ್ಟಿಗೆ ಇರ್ತದೆ. ಸ್ವಲ್ಪ ನಕ್ಕು. ಈಗ ಖುಷಿ ಆಯ್ತಾ? ಓಕೆ, ಇನ್ನು ಇದೊಂದು ವಾಯ್ಸ್ ಮಾಡ್ತೇನೆ. ಇದು ಯಾವುದು ಅಂತ ಹೇಳಬೇಕು ನೀವು. ನಾನು ನಿಲ್ಲಿಸ್ಬೇಕಾದ್ರೆ ಹೇಳಬೇಕು, ಟೈಮ್ ಜಾಸ್ತಿ ಹೋದ್ರೆ ನಾನು ಮಾತಾಡ್ತಾ. ಇದೊಂದು ವಾಯ್ಸ್. ದಾರಿ ತಪ್ಪಿ ನನ್ನನ್ನು ಹೋಗಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿಕೊಡ್ಬೇಕು, ದಾರಿ ಮಾಡಿಕೊಡು, ದಾರಿ 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 ಮಾಡಿ. ಹಾಗಿಲ್ಲ, ಅಂತರಂಗದಿಂದ ಬಹಿರಂಗ. ಯಾವ ಸಿನಿಮಾ? ಇದರಲ್ಲಿ ಒಂದು ಹಾಡು ಕೂಡ ಫೇಮಸ್ ಆಗಿದೆ, ಬರ್ತದ? ಯಾವ್ದು ಹಾಡು? ಬಂದರು ಬಂದರು ಮ್ಯೂಸಿಕ್ ಹಾಕಿ ಹಾಕಿ ಬರ್ತದ ಮ್ಯೂಸಿಕ್. ಓಕೆ, ಹಾಗೆ ಇನ್ನು ಒಬ್ಬ ಅಜ್ಜನ ಹತ್ರ ಕೇಳ್ತಾನೆ ಪುಳ್ಳಿ, ಅಜ್ಜ 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 ಅಜ್ಜ, ನೀವು ನಿಮ್ಮನ್ನು ನನಗೊಂದು ಡೌಟು. ಏನು ಹೇಳೋ? ಅಲ್ಲ ಅಜ್ಜ, ಮುದುಕ ಅಂತ ಹೇಳ್ತಾರೆ, ಅಜ್ಜಿಗೆ ಮುದುಕಿ ಅಂತ ಹೇಳ್ತಾರೆ, ಯಾಕಜ್ಜ? ಅದಕ್ಕೆ ಅಜ್ಜ ಹೇಳ್ತಾರೆ, ನೋಡು ಮಗ, ನನ್ನನ್ನು ಮುದುಕ ಅಂತ ಹೇಳ್ತಾರೆ, ಹೌದು ನಮಗೆ ಪ್ರಾಯ ಆಗಿದೆ, ಆದರೆ ನನ್ನ ಹೆಂಡತಿ ಅಜ್ಜಿ, ನಿನ್ನ ಅಜ್ಜಿ, ಅವಳನ್ನು ಮುದುಕಿ ಅಂತಾರೆ. ಯಾಕೆ ಗೊತ್ತಾ? ನನ್ನನ್ನು ಬೆಳಿಗ್ಗೆ ಅವಳು ಎಬ್ಬಿಸುವುದು ಕಿವಿ ಹಿಂಡಿ, ಅಂದರೆ ನನಗೆ ಕೀ ಕೊಟ್ಟು, ಮತ್ತೆ ಮನೆಯ ಕಬಟ್ಟಿದ್ದು ಕೀ, ಮತ್ತೆ ಬಾಗಿಲಿದ್ದು ಕೀ, ಡೋರಿದ್ದು ಕೀ, ಅದು ಕೀ ಇದು ಕೀ ಎಲ್ಲ ಕೀ ಇರುವುದು ಯಾರ ಹತ್ರ? ನನ್ನ ಅಜ್ಜಿ ಹತ್ರ. ಅದಕ್ಕೆ ಅವಳನ್ನು ಮುದುಕಿ ಅಂತ ಹೇಳ್ತಾರೆ. ಸರಿಯಾ?
ಅಲ್ವಾ? ಓಕೆ, ಈಗ ಮಿಮಿಕ್ರಿಗೆ ಹೋಗ್ತೇನೆ, ಸಮಯ ಇಲ್ಲ. ಮಿಮಿಕ್ರಿಯನ್ನು ನಾನು ಒಂದು ತುತ್ತೂರಿಯ ನಾದದೊಂದಿಗೆ ಶುರು ಮಾಡ್ತೇನೆ. ಬ್ಯಾಂಡ್ ಆಗದ್ದು ಚೆನ್ನಾಗಿತ್ತು, ಈಗದ್ದು ಚೆನ್ನಾಗಿದೆ, ಈಗ ಚೆನ್ನಾಗಿದೆ. ಹಾಗಾದ್ರೆ ನಾನೇ ಬರ್ತೀನಿ ದಿನಾಲು ಬಾರಿಸ್ಲಿಕ್ಕೆ ಬ್ಯಾಂಡ್. ಓಕೆ, ಇನ್ನು ಟೈಮ್ ಇಲ್ಲ. ಇನ್ನೊಂದು ಕೆಲವು ಸೌಂಡುಗಳನ್ನು ಮಾಡ್ತೇನೆ, ಬೇಗ ಬೇಗ ಮಾಡ್ತೇನೆ. ಒಂದು ಬೈಕ್ ಯಾವ ರೀತಿ ಹೋಗ್ತಿತ್ತು ಅಂತ, ಬೈಕ್ ಸೌಂಡು. ಹಾಗೆ ಒಂದು ಸೈರನ್ ಸೌಂಡ್ ಹೇಗೆ, ಹಾಗೆ ರೈಲು ಹೇಗೆ ಹೋಗ್ತದೆ, ಹಾಗೆ ಕಾರ್ ಸ್ಟಾರ್ಟ್ ಮಾಡುವ ಸೌಂಡು ತುಂಬ ಮಿಮಿಕ್ರಿ ಇದೆ. ಹಾಗೆ ನಾಯಿ ಸೌಂಡು, ನಾಯಿ ಯಾವ ಹುಂಜ ಯಾವ ರೀತಿ, ಚಪ್ಪಳ ತಟ್ಟಿ. ಹಾಗೆ ದನ, ದನ ಯಾವ ರೀತಿ ಕೂಗ್ತದೆ, ಈಗ ಮೇಕೆ, ಮೇಕೆ ಹೇಗೆ, ಹಾಗೆ ಬಾತುಕೋಳಿ, ಕುದುರೆ ಒಂದು ಓಡೋದು, ಹಾಗೆ ವಿಮಾನ ಹಾರುವುದು, ಹಾಗೆ ಚಿಲಿಪಿಲಿ ಹಕ್ಕಿಗಳ ಒಂದು ಹಾಡು, ಹುಲಿಯ ಗರ್ಜನೆ, ಹಾಗೆ ಒಂದು ಮಾತಿನೊಂದಿಗೆ ನಾನು ಮುಗಿಸ್ತೇನೆ. ಏನಂದರೆ ಇದು ಅಬ್ದುಲ್ ಕಲಾಂ ಅವರು ಹೇಳಿದ್ದು, ನೀವೆಲ್ಲ ನಕ್ಕಿದ್ರಿ, ಈಗ ಯಾವಾಗಲೂ ನಗ್ತಾ ಇರಬೇಕು. ಅದರಿಂದ ಅವರು ಹೇಳಿದ್ದೇನೆಂದರೆ, ಜೀವನದಲ್ಲಿ ಅಮೂಲ್ಯವಾದ ಮುತ್ತುಗಳು ಏನಂದರೆ ಒಂದು ಸ್ಮೈಲ್ ಆ್ಯಂಡ್ ಸೈಲೆನ್ಸ್. ಅಂದರೆ ಒಂದು ಆಗಾಗ್ಗೆ ಇದನ್ನು ಬಳಕೆ ಮಾಡಿಕೊಳ್ಳಿ, ಇದು ನಿಮಗೆ ಒಂದು ಟ್ಯಾಬ್ಲೆಟ್ ಇದ್ದಾಗೆ. ಗೊತ್ತಾಯ್ತಾ? ಯಾವಾಗಲೂ ನಗ್ತಾ ಇರಿ. ಸ್ಮೈಲ್ ಆ್ಯಂಡ್ ಸೈಲೆನ್ಸ್, ಇದು ನೀವು ಯಾವಾಗಲೂ ನಿಮ್ಮ ಕಿಸೆಯಲ್ಲಿ ನೀವು ಇಟ್ಕೊಳ್ಬೇಕಾದ ಅಗತ್ಯವಾದ ಟ್ಯಾಬ್ಲೆಟ್ಗಳನ್ನು ಇದನ್ನು
ನಾನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ, ಯಾವುದೇ ದುಡ್ಡು ಬೇಡ, ಆಯ್ತಾ? ಧನ್ಯವಾದಗಳು. ದಯಮಾಡಿ ಎಲ್ಲರೂ ಕವಿಗಳು ಮತ್ತು ಎಲ್ಲರೂ ನಮ್ಮ ಶಿಕ್ಷಕರು ಮತ್ತು ಅತಿಥಿಗಳು ಟಾಯ್ಸ್ ರೂಮಿಗೆ ಬರಬೇಕು, ಅಲ್ಲಿ ಒಂದು ಫೋಟೋ ತೆಗೆಯುವ. ಆಯ್ತು, ಎಲ್ಲ ಇವತ್ತಿನ ಸ್ಟೇಜಿಗೆ ಬಂದ ಎಲ್ಲ ಅತಿಥಿಗಳು ಹಾಗೂ ಕವಿಗಳು ಒಂದು ಟಾಯ್ಸ್ ರೂಮಿಗೆ, ಇಲ್ಲಿ ಕೆಳಗೆ ಟಾಯ್ಸ್ ರೂಮ್ ಉಂಟು, ಅಲ್ಲಿ ಒಂದು ಫೋಟೋ ತೆಗೆಯುವ. ಮಕ್ಕಳ ಮುಖದಲ್ಲಿ ನಗು ಕಂಡರೆ ಅದುವೇ ಸ್ವರ್ಗ ಎಂಬ ಈ ಧ್ಯೇಯವನ್ನಿಟ್ಟುಕೊಂಡು ಈ ಸಂಸ್ಥೆಯವರು ನಡೆಸುತ್ತಿರುವ ಈ ಕಾರ್ಯಕ್ಕೆ ನಮ್ಮ ಶಾಲೆಯ ಶಿಕ್ಷಕಿ ಶ್ರೀಮತಿ ಲವಿನಾರವರು ವಂದನಾರ್ಪಣೆಯನ್ನು ಸಲ್ಲಿಸಲಿದ್ದಾರೆ. ಈಗ ವಂದನಾರ್ಪಣಾ ಕಾರ್ಯ. ಮಕ್ಕಳ ಮೊಗದಲ್ಲಿ ನಗು ಕಾಣುವುದು ಸ್ವರ್ಗ ಕಂಡಂತೆ ಎಂಬ ಉತ್ತಮ ಮನೋಧೋರಣೆಯೊಂದಿಗೆ ಕವಿಗೋಷ್ಠಿ ಹಾಗೂ ಮಕ್ಕಳಿಗೆ ಅಗತ್ಯವಾದ ಶೂಸ್, ಸಾಕ್ಸ್, ಆಟಿಕೆಗಳನ್ನು ವಿತರಿಸುವಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲು ಕಾರಣಕರ್ತರಾದ ಸರ್ವರನ್ನು ಶ್ಲಾಘಿಸುವುದು ನಮ್ಮ ಸಂಸ್ಥೆಯ ಆದ್ಯ ಕರ್ತವ್ಯವಾಗಿದೆ. ಎಲ್ಲರನ್ನು ವಂದಿಸುತ್ತಾ ಪ್ರಥಮ ಬಾರಿಗೆ ನಮ್ಮ ಶಾಲೆಗೆ ಭೇಟಿ ನೀಡಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಉತ್ತಮ ಸಂದೇಶದೊಂದಿಗೆ ಕವನವನ್ನು ವಾಚಿಸಿ ಈ ವೇದಿಕೆಯ ಶೋಭೆಯನ್ನು ಹೆಚ್ಚಿಸಿದ್ದಾರೆ ಮಂಗಳೂರು ಪ್ರಾಂತ್ಯದ ಪ್ರಾವಿನ್ಷಿಯಲ್ ಕೌನ್ಸಿಲರ್ ಆಗಿರುವ ವಂದನೀಯ ಭಗಿನಿ ಶಾಲೆಟ್ ಡಿಸೋಜರ್ ಅವರು. ಸಿಸ್ಟರ್, ನಮ್ಮ ಉಪಸ್ಥಿತಿಯು ನಮ್ಮೆಲ್ಲರಿಗೆ ಅತೀವ ಸಂತೋಷವನ್ನು ಮಾಡಿದೆ. ನಮ್ಮ ಸಂಸ್ಥೆಯ ಪರವಾಗಿ ನಮಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಸಮಾಜ ಸುಂದರವಾಗುತ್ತದೆ. ಖಂಡಿತವಾಗಿಯೂ ಈ ಮಾತುಗಳು ಈ ಸಂಪೂರ್ಣ ಕಾರ್ಯದ ಯಶಸ್ಸಿಗೆ ಕಾರಣರಾದ ಕಾರ್ಯಕ್ರಮ ಸಂಘಟಕರಾದ ಶ್ರೀಮಾನ್ ನವೀನ್ ಬೇರೇರವರಿಗೆ ಒಪ್ಪುವಂತದ್ದು. ಅವರೊಬ್ಬ ಎಂಜಿನಿಯರ್, ಸಮಾಜ ಸೇವಕರು, ಕವಿಗಳು ಮಾತ್ರವಲ್ಲ, ಉತ್ತಮ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಆಗಿದ್ದಾರೆ. ಅವರು ಸುರತ್ಕಲ್ನವರಾದರೂ ಮುಲ್ಕಿಯ ಪರಿಸರದವರಿಗೆ ಸರ್, ನಿಮ್ಮ ಉತ್ತಮ ಸಮಾಜ ಸೇವೆಗೆ ದೇವರು ತಕ್ಕ ಪ್ರತಿಫಲ ನೀಡಲಿ. ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಕಡೆಗಳಲ್ಲಿ ನಡೆಯಲಿ ಎಂದು ಹಾರೈಸುತ್ತಾ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಮಾನ್ ಹೇಮಾಚಾರ್ಯರು ತಮ್ಮ ಉತ್ತಮ ಸಮಾಜ ಸೇವೆಯಿಂದ ಎಲ್ಲರಿಗೆ ಚಿರಪರಿಚಿತರು. ಮಾದಕ ದ್ರವ್ಯ ಒಳಗಾದ ಯುವ ಪೀಳಿಗೆಯ ಚಿಂತಕರು. ನಿಮ್ಮ ಸೇವೆ ಖಂಡಿತವಾಗಿಯೂ ಶ್ಲಾಘನೀಯ. ತಾವು ಇಲ್ಲಿಗಾಗಮಿಸಿ ಈ ಸಭೆಯ ಕಳೆಯನ್ನು ನಮಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಶ್ರೀಮಾನ್ ಮನ್ಸೂರ್ ಇವರು ಮುಲ್ಕಿ ಮೆಡಲಿನ್ ಶಾಲಾ ಪರಿಸರದಲ್ಲೇ ಬೆಳೆದವರು. ಇಂತಹ ಒಂದು ಅಪೂರ್ವ ಪ್ರತಿಭೆ ಅರಳಲು ನಮ್ಮ ಶಾಲೆಯೂ ಕಾರಣವಾಗಿದೆ ಎಂಬುದು ಹೆಮ್ಮೆ ಪಡುವಂತಹ ವಿಷಯ. ಅಲ್ಲದೆ ತಾವು ಕಲಿತ ಶಾಲೆಯಲ್ಲಿ ಕವಿಗೋಷ್ಠಿಯನ್ನು ನಡೆಸಿ ಅದನ್ನು ಕೇಳುವ, ನೋಡುವ ಭಾಗ್ಯ ನಮಗೆ ಲಭಿಸಿದ್ದು ನಮಗಂತೂ ಅತೀವ ಆನಂದ. ಕೆಲಸ ಕಾರ್ಯಗಳನ್ನು ಬರೆಯುತ್ತಿ ಈ ಕವಿಗೋಷ್ಠಿಯಲ್ಲಿ ಸಾದರಪಡಿಸಿ ಶಾಲೆಯ ಮೇಲೆ ತಾವಿದ್ದ ಅಭಿಮಾನಕ್ಕೆ ಕಾವ್ಯದ ಕಲೆಯು ದಯೆಯ ಹೃದಯ ಒಂದಾದಾಗ ಅದೇ ನಿಜವಾದ ಉತ್ಸವ. ಇನ್ನ ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಶ್ರೀಮಾನ್ ಭಕ್ತಿಪಿಂಡೋ, ಶ್ರೀಮತಿ ಮರಿಯಪಿಂಡೋ, ಶ್ರೀಮಾನ್ ಎಡ್ವರ್ಡ್ ಲೋಬೋ, ಶ್ರೀಮಾನ್ ನವೀನ್ ಬೇರಾ, ಶ್ರೀಮಾನ್ ಮನ್ಸೂರ್ ಹಾಗೂ ಶ್ರೀಮಾನ್ ಹೇಮಾಚಾರ್ಯ ತಮ್ಮೆಲ್ಲರಿಗೂ ವಂದಿಸುತ್ತಾ ನೀವು ರಚಿಸಿ ವಾಚಿಸಿದ ಕವನಗಳು, ನಿಮ್ಮ ಅಭಿನಯ, ನಿಮ್ಮ ಅಭಿವ್ಯಕ್ತಿ, ಮಿಮಿಕ್ರಿಯೊಂದಿಗೆ ಇಲ್ಲಿರುವ ಸರ್ವರ ಮನ ತಣಿಸಿ ಹೊಟ್ಟೆ ಹುಣ್ಣಾಗುವಂತೆ ನಗಿಸಿ ಅದೆಲ್ಲರೂ ಸಾದರಪಡಿಸಿದ ರೀತಿ ಅತ್ಯುತ್ತಮವಾಗಿದೆ. ಇಂದಿನ ಯುವ ಪೀಳಿಗೆಗೆ ನೀವು ಸ್ಫೂರ್ತಿ. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ನಮ್ಮ ಸಂಸ್ಥೆ ಇಂತಹ ಹಲವು ಕವಿಗೋಷ್ಠಿಗಳನ್ನು ನಡೆಸುತ್ತಾ ನಮಗೆಲ್ಲರಿಗೂ ಭಗವಂತ ಕರುಣಿಸಲಿ ಎಂದು ಮನದುಂಬಿ ಹರಸುತ್ತಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಸರ್ವರನ್ನು ಮಗದೊಮ್ಮೆ ವಂದಿಸುತ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಹಕರಿಸುವ ಮೆಡಲಿನ್ ಹೈಸ್ಕೂಲ್
ವಿಭಾಗದ ಮುಖ್ಯ ಸಿಸ್ಟರ್ ಜಸ್ಟಿಸ್ ಸೋದರವರಿಗೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಸುಮಾರವರಿಗೂ ಎಲ್ಲ ಅತಿಥಿವರ್ಯರನ್ನು ಸ್ವಾಗತಿಸಿ ಸದಾ ಮಾರ್ಗದರ್ಶನ ಜವಾಬ್ದಾರಿ ಕೆಲಸ ನಿರ್ವಹಿಸುವ ನಮ್ಮ ಶಾಲಾ ಮುಖ್ಯ ಕಾರ್ಯನಿರೂಪಣೆ ಮಾಡುವ ನಮ್ಮ ಶಾಲಾ ವಿಭಾಗದವರಿಗೂ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ವಿದ್ಯಾರ್ಥಿಗಳನ್ನು ತರಬೇತುಪಡಿಸಿದ ಸರ್ವ ಶಿಕ್ಷಕ ವೃಂದದವರಿಗೂ ಶಾಲಾ ಮೇಲಿನ ಅಭಿಮಾನದಿಂದ ಹೀಗಾಗಿದ್ದ ನಿವೃತ್ತ ಶಿಕ್ಷಕಿ ಸರ್ ತಮಗೂ ನಮ್ಮ ಶಾಲಾ ಪರವಾಗಿ ಈ ಕಾರ್ಯಕ್ರಮದ ಸಂಪೂರ್ಣ ನಡೆಸಿದ ಫೋಟೋಗ್ರಾಫರ್ ಶ್ರೀಮಾನ್ ಆಸ್ಟಿನ್ ಪೆರೇರ ಮೂಲಕ ಸರ್ವರನ್ನು ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ನಮ್ಮ ಶಾಲಾ ಕೆಲಸದಿಂದ ಬಿಡುವು ಮಾಡಿಕೊಂಡು ಮಕ್ಕಳ ಹಾಗೂ ಶಾಲಾ ಮೇಲಿನ ಅಭಿಮಾನದಿಂದ ಇಲ್ಲಿಗಾಗಮಿಸಿದ ಕಾರ್ಯಕ್ರಮಕ್ಕೆ ಹಾಜರಾದ ಎಲ್ಲ ಪೋಷಕರಿಗೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕರಿಸಿದ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಉತ್ತಮ ಶಿಸ್ತಿನಿಂದ ಕುಳಿತು ಕಾರ್ಯಕ್ರಮದಲ್ಲಿ ಭಾಗಿಯಾದ ನಮ್ಮ ಒಮ್ಮೆ ಸರ್ವರನ್ನು ಸ್ಮರಿಸುತ್ತೇನೆ. ವಂದನೆಗಳು.